ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡು ಗುರುಣ. ಹರೇ ಕೃಷ್ಣ. ನಿಮ್ಗೆಲ್ಲರಿಗೂ ಕೇಳಿಸ್ತಾ ಇದೆಯಮ್ಮ? ಹರೇ ಕೃಷ್ಣ. ಕೇಳಿಸ್ತಾ ಇದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಣಾಮಗಳು ಗುರುಜಿ. ದಂಡು ಗುರುಣ. ಸರಿ, ಥ್ಯಾಂಕ್ ಯು. ಇವತ್ತಿನ ಮುಂಜಾನೆ ಈ ಸುಂದರ ಪ್ರೋಗ್ರಾಮಿಗೆ ತಮ್ಮೆಲ್ಲರಿಗೂ ಇಸ್ಕಾನ್ ವತಿಯಿಂದ ಸ್ವಾಗತ. ಹರೇ ಕೃಷ್ಣ. ನಾವು ಜಯರಾಧ ಮಾಧವ ಹಾಡುವ ಜಯ ರಾಧಾ ಮಾಧವ ಕುಂಜ ಬಿಹಾರಿ ಜಯ ರಾಧಾ ಮಾಧವ ಕುಂಜ ಬಿಹಾರಿ ಜಯ ಗೋಪಿಜನ ವಲ್ಲಭ ಗಿರಿವರಧಾರಿ ಜಯ ಗೋಪಿಜನ ವಲ್ಲಭ ಗಿರಿವರಧಾರಿ ಯಶೋದನಂದನ ಜಯ ಜನ್ಮದಿ ರಮಣ ತೀರಾ ಹರೇ ಕೃಷ್ಣ. ನಾವು ಇವತ್ತು ದಸವಾ ಸ್ಕಂದದಿಂದ ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್. ಕೇಳಿಸ್ತಾ ಇದೆಯಲ್ಲ ಪ್ರಭು ನಿಮ್ಗೆ? ಹೌದು ಪ್ರಭುಜಿ, ಕೇಳಿಸ್ತಾ ಇದೆ.
ಸರಿ 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 ಪ್ರಭು. ಥ್ಯಾಂಕ್ ಯು ಪ್ರಭು. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಹತ್ತನೇ ಸ್ಕಂದ 39ನೇ ಅಧ್ಯಾಯ ಶ್ಲೋಕ ಸಂಖ್ಯೆ 17 ಮತ್ತು 18. ಗತಿಂ ಸುಲಿಲಲಿತಾ ಚೇಷ್ಟಾಂ ಸ್ನಿಗ್ಧಹಾಸವಾಲೋಕನಂ ಶೋಕಪಹಾನಿ ನರ್ಮಾಣಿ ಪೋದ್ದಾಮಚರತಾನಿ ಚ ಚಿಂತಯಂತೋ ಮುಕುಂದಸ್ಯ ಭೀತಾ ವಿರಹ ಕಾತರ ಸಮೇತ ಸಂಗಂಶ ಪ್ರೋಚುರುಸ್ಮ ಮುಖ್ಯೋ ಅಚ್ಯುತಾಶಯ. ವರ್ಡ್ ಟು ವರ್ಡ್ ಅನುವಾದ. ಗತಿಂ ನಡೆಗಳನ್ನು, ಸುಲಲಿತಾಂ ಅತಿ ಮನೋಹರವಾದ, ಚೇಷ್ಟಾಂ ಕಾರ್ಯಗಳನ್ನು, ಸ್ನಿಗ್ಧ ಪ್ರೀತಿಯ, ಹಾಸ ನಗೆಯ, ಅವಲೋಕನಂ ನೋಟಗಳನ್ನು, ಶೋಕ ದುಃಖವನ್ನು, ಅಪಹಾನಿ ಹೋಗಲಾಡಿಸುವ, ನರ್ಮಾಣಿ ಹಾಸ್ಯದ ಮಾತುಗಳನ್ನು, ಪ್ರೋದ್ಧಾಂ ಅದ್ಭುತ, ಚರಿತಾನಿ ಕಾರ್ಯಗಳನ್ನು, ಚ ಮತ್ತು ಚಿಂತೆಯಂತ ಯೋಚಿಸುತ್ತ, ಮುಕುಂದಸ್ಯ ಕೃಷ್ಣ ಪ್ರಭುವಿನ, ಭೀತ ಹೆದರಿದರು, ವಿರಹ ವಿಯೋಗದಿಂದ, ಕಾತರ ಬಹಳ ಕಾತರರಾಗಿ, ಸಮೇತ ಒಟ್ಟುಗೂಡಿ, ಸಂಗಂಶಂ ಗುಂಪು ಗುಂಪಾಗಿ, ಪ್ರೋಚು ಹೇಳಿದರು, ಅಶ್ರು ಕಣ್ಣೀರಿನಿಂದ, ಮುಖ್ಯ ಮುಖಗಳುಳ್ಳ, ಅಚ್ಯುತ ಆಶಯ ಅಚ್ಯುತ ಪ್ರಭುವಿನ ಲೀನರಾದ ಮನಸ್ಸುಳ್ಳವರು. ಅನುವಾದ. ಗೋಪಿಯರು ಭಗವಾನ್ ಮುಕುಂದನಿಂದ ಕ್ಷಣ ಮಾತ್ರ ದೂರವಿರಬೇಕಾದ ಸಾಧ್ಯತೆಯ ಬಗ್ಗೆ ಹೆದರಿದ್ದರು. ಆದ್ದರಿಂದ ಈಗ ಅವರು ಅವನ ಶೋಭಾಯಮಾನವಾದ ನಡೆ, ನುಡಿ, ಲೀಲಾ ವಿನೋದಗಳು, ಪ್ರೀತಿ, ವಾತ್ಸಲ್ಯ, ಮಂದಹಾಸ, ಕುಡಿನೋಟ, ಶೌರ್ಯಭರಿತ ಕಾರ್ಯಗಳು ಮತ್ತು ಮಾತುಗಳು ಇವೆಲ್ಲವೂ ನೆನಪಿಸಿಕೊಳ್ಳುತ್ತಾ ಬರಲಿರುವ ಮಹಾನ್ ಅಗಲಿಕೆಯ ಆಲೋಚನೆಯಿಂದ ಆತಂಕಗೊಂಡು ತಮ್ಮನ್ನು ತಾವು ಮರೆತರು. ಗುಂಪುಗೂಡಿ ಚರ್ಚಿಸುತ್ತಿದ್ದ ಅವರ ಕಪೋಲಗಳು ಕಣ್ಣೀರಿನಿಂದ ತೊಯ್ದವು. ಅವರ ಮನಸ್ಸು ಸಂಪೂರ್ಣವಾಗಿ ಅಚ್ಯುತನಲ್ಲಿ ಮಗ್ನವಾಗಿತ್ತು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತ ಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ್ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಬಹಳ ಗಹನವಾದ ವಿಷಯ, ಚರ್ಚಿಸಲು ನಾವು ಯೋಗ್ಯರಲ್ಲ. ದಯವಿಟ್ಟು ನೀವೆಲ್ಲ ವೈಷ್ಣವರು ಕೃಪಾ ಮಾಡಿ ಆಶೀರ್ವಾದ ಮಾಡಿ ಈ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಪಡೋಣ. ನಾವು ಇವಾಗ ಬೃಂದಾವನಕ್ಕೆ ಹೋಗುವ. ಬೃಂದಾವನದಲ್ಲಿ ನಾರದ ಮಹರ್ಷಿಗಳು ಬೃಂದಾವನದಲ್ಲಿ ಕೃಷ್ಣನ ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ದಾರೆ. ಕೃಷ್ಣ ಬ್ರಜದಲ್ಲಿ ಇಷ್ಟೊಂದು ಲೀನವಾಗಿದ್ರು ಅಂದ್ರೆ, ಈಗ ಕೃಷ್ಣನ ಆಯುಷು 11 ವರ್ಷ 52 ವರ್ಷಗಳು, 52 ದಿನಗಳು ಮುಗಿದಿದ್ವು. 11 ವರ್ಷ 52 ದಿನಗಳು ಮುಗಿದು ಅಲ್ಲಿವರೆಗೆ ಕೃಷ್ಣ ಏನಾಗಿದ್ದಾರೆ, ಅಷ್ಟೊಂದು ಲೀನ್ ಆಗಿಬಿಟ್ಟಿದ್ದಾರೆ ವ್ರಜವಾಸಿಗಳ ಪ್ರೇಮ ಭಕ್ತಿಯಲ್ಲಿ. ಅವ್ರದ್ದು ಇನ್ನಿತರೆ ಕಾರ್ಯಗಳು ಉಂಟು ಅನ್ನೋದು ಕೂಡ ಅವ್ರಿಗೆ ಮರ್ತು ಹೋಗಿದೆ. ಯಾರಿಗೆ? ಭಗವಾನನಿಗೆ. ಭಗವಾನ್ ಬ್ರಜವಾಸಿಗಳಿಗೆ ಅಷ್ಟೇ ಅಲ್ಲಲ್ಲ, ಬ್ರಜ ಅಂದ್ರ ಬ್ರಜಭೂಮಿ ಬಿಟ್ಟನು ಕೂಡ ಹೊರಗಿರುವಂತ ಬ್ರಹ್ಮಾಂಡದಲ್ಲಿ ಕಾರ್ಯಗಳು ಕೂಡ ಕೃಷ್ಣನದೇ. ಅವು ಎಲ್ಲವೂ ಕಾಯ್ಲಿಕ್ಕತ್ತಿದವು. ಈ ಭೌತಿಕ ಜಗತ್ತಿಗೆ ಭಗವಾನ್ ಬಂದಿರೋ ಉದ್ದೇಶ ಬರೇ ಆ ಬ್ರಜಲೀಲಾದಲ್ಲೇ ಸಂಲಗ್ನನಾಗಿರ್ಬೇಕು ಅನ್ನುವಂಥದ್ದು ಒಂದೇ ಅಲ್ಲ, ಹೊರಗಿನ ಅನೇಕ ಕಾರ್ಯಗಳು ಇನ್ನೂ ಬಾಕಿ ಇದೆ ಅಂತ ಹೇಳಲಿಕ್ಕೆ ನಾರದ ಮಹರ್ಷಿಗಳು ಬ್ರಜಭೂಮಿಗೆ ಬಂದರು. ಕೃಷ್ಣನಿಗೆ ಇದನ್ನ ನೆನಪು ಮಾಡ್ಲಿಕ್ಕತ್ತಿದಾರ. ಯಾಕಂದ್ರೆ ಅನೇಕ ರಾಕ್ಷಸರನ್ನು ಕಂಸ ಕಳಿಸ್ತಾ ಇದ್ರು ಇಲ್ಲಿಗೆ ಬ್ರಜಭೂಮಿಗಳಿಗೆ. ಕೃಷ್ಣ ಅವ್ರನ್ನ ಕೊಂದು ಹಾಕ್ತಿದ್ರು. ಬ್ರಜವಾಸಿಗಳನ್ನು ರಕ್ಷಣೆ ಮಾಡ್ತಿದ್ರು. ಇಷ್ಟೆಲ್ಲ ನಡೆದು ಹೋಗ್ತಿತ್ತು. ಇದೆಲ್ಲದರ ನಡುವೆ ಇದನ್ನು ಬಿಟ್ಟೂ ಕೂಡ ಅನೇಕ ಕಾರ್ಯಗಳು ಬಾಕಿ ಇದೆ ಅಂತ ನಾರದ ಮಹರ್ಷಿಗಳು ಹೇಳಿಕತ್ತಾರೆ. ಇವತ್ತಿನ ನಮ್ಮ ಕ್ಲಾಸಿನ ಹೆಸರು ವೇದಗಳ ರಚನೆಯನ್ನು ಮಾಡಿದವ ಯಾರು ರಚನಾಕಾರ ಇದ್ದಾರೆ ಅವರಿಗೆ ವೇದನೆಯಾಗಿದೆ ಅಂತ. ಅಂದ್ರೆ ಅವರೇ ದುಃಖಿತರಾಗಿದ್ದಾರೆ ಅಂತ. ಈ ಸಂಸಾರದಲ್ಲಿ ಅನೇಕ ವಿರಹಗಳನ್ನು ನಾವು ನೋಡಿದ್ದೇವೆ. ಈಗ ಯಶೋಧಾನಂದ ಮಹಾರಾಜರು, ಗೋಪಸಕ, ರಾಧಾರಾಣಿ, ಗೋಪಿಯರು, ಎಷ್ಟೊಂದು ವಿರಹ. ಇವರ ಎಲ್ಲ ವಿರಹಗಳನ್ನ ಒಂದು ತಕ್ಕಡಿಯ ಒಂದು ಇದ್ರೊಳಗ ನಾವು ಒಂದು ಕಡೆಗಿಟ್ಟಾಗ, ಕೃಷ್ಣನ ಇನ್ನೊಂದು ತಕ್ಕಡಿಯ ಇನ್ನೊಂದು ಭಾಗದಲ್ಲಿಟ್ರ ಕೃಷ್ಣನದೇ ವಜನ ಜಾಸ್ತಿ ಆಗ್ತದಂತೆ, ವೇದನೆ, ದುಃಖ ಪಟ್ಟಿರೋದು. ಆದ್ರೆ ಅದನ್ನ ಎಲ್ಲಿ ಉಲ್ಲೇಖ ಮಾಡೋದಿಲ್ಲ. ಕೃಷ್ಣ ಎಲ್ಲಿ ಅದನ್ನ ಹೇಳ್ಕೊಳ್ಳೋದಿಲ್ಲ. ಅವರ ವೇದನೆಗಳನ್ನ ಎಲ್ಲಿ ಅವರು ಹೇಳ್ಕೊಳ್ಳೋದಿಲ್ಲ. ಒಂದು ಕಡೆಗೆ ಇಷ್ಟೆಲ್ಲಾ ವೇದನೆಗಳನ್ನ ಒಂದು ಕಡೆ ತಕ್ಕಡಿಯಲ್ಲಿ ತೂಗಿದಾಗ ಇನ್ನೊಂದು ತಕ್ಕಡಿಯಲ್ಲಿ ಕೃಷ್ಣನ ವೇದನೆಯನ್ನು ಇಟ್ಟಾಗ ಅದು ಬಹಳಷ್ಟು ಭಾರವಾಗಿರುತ್ತದ ಅಂತ. ಹಂಗ ನಮ್ಮ ಕೃಷ್ಣ ಭಾವನದ ಒಂದು ಮಂಥನ ಆಗಬೇಕು. ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕೃಷ್ಣ ಒಬ್ಬ ಪರ್ಸನ್, ಒಬ್ಬ ವ್ಯಕ್ತಿ. ಒಬ್ಬ ನಾರ್ಮಲ್ ವ್ಯಕ್ತಿಯಲ್ಲಿ ದುಃಖ, ದುಮ್ಮಾನಗಳು, ಸುಖ ಶಾಂತಿಗಳು, ನಗು, ಕೋಪ ಏನೇ ಇದೆ, ಕ್ರೋಧಗಳು ಏನಿದಾವಲ್ಲ ಎಲ್ಲವೂ ಕೃಷ್ಣನಲ್ಲಿ ಕೂಡ ಇದಾವೆ. ಆ ಕೃಷ್ಣನು ಕೂಡ ಅದನ್ನ ಅನುಭವಿಸುತ್ತಾರೆ. ಅದಕ್ಕೆ ನಾವು ಪರಮಾತ್ಮನಿಗೆ ಎಡೆ ಮಾಡಬೇಕಾದ್ರೆ, ಪರಮಾತ್ಮನಿಗೆ ಆಫರಿಂಗ್ ಮಾಡಬೇಕಾದಾಗ ನಾವು ಭಾವನೆಯಿಂದ ಆಫರಿಂಗ್ ಮಾಡಬೇಕು ಅಂತ. ಅಂದ್ರೆ ಪರಮಾತ್ಮನ ಇವರು ತಿಂತಾ ಇದ್ದಾರೆ ಅಂತ, ಭಗವಾನ್ ತಿಂತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಬೇಕಂದ್ರೆ ಒಬ್ಬ ವ್ಯಕ್ತಿ, ಕೃಷ್ಣ ಒಬ್ಬ ವ್ಯಕ್ತಿ. ಬ್ರಜದಲ್ಲಿ ಅನೇಕ ಲೀಲೆಗಳನ್ನು ಮಾಡಿದ್ರು. ಅದರಲ್ಲಿ ಕೇಶಿನ ವಧ ಮಾಡಿದ್ರು. ಕೇಶಿ ಅಂದ್ರೆ ಈಗ ಕುದುರೆ ರೂಪದಲ್ಲಿರುವಂತ ರಾಕ್ಷಸ, ಅವನನ್ನು ಕೊಂದಾದ ಮೇಲೆ ಆಚಾರ್ಯರು ಹೇಳ್ತಾರೆ,
ಬ್ರಜವಾಸಿಯರ ಭಕ್ತಿಯಲ್ಲಿ ಕೃಷ್ಣ ಲೀನ ಆಗಿಬಿಟ್ಟಿದ್ರು ಅಂತ. ಅವರ ಪ್ರೇಮ ಭಕ್ತಿಯಲ್ಲಿ ಕೃಷ್ಣ ಇಷ್ಟೊಂದು ಕಳೆದು ಹೋಗ್ಬಿಟ್ಟಿದ್ರು. ಕಳೆದು ಹೋದಾಗ ನಾರದ ಮಹರ್ಷಿಗಳು ಬಂದು ಈಗ ಎಚ್ಚರ ಮಾಡ್ಲಿಕ್ಕತ್ತಾರ. ಭಗವಾನ್, ನೀವು ಬಂದು ಈಗ 11 ವರ್ಷ ಕಳೆದು ಹೋದು. ನೀವು ವ್ರಜಭಾಷಿ ವ್ಯಸನಿ ಆಗಿಬಿಟ್ಟಿದ್ರಿ. ವ್ಯಸನಿ ಅಂದ್ರೆ ಈಗ ನೋಡ್ರಿ, ಈಗ ನಾವು ಕುಡುಕರಿಗೆ ವ್ಯಸನಿಗಳು ಅಂತ ಕರೀತಾರೆ. ಕುಡುಕರು ಅಥವಾ ಮಾದಕ ದ್ರವ್ಯಗಳನ್ನ ಸೇವಿಸುವಂತ ವ್ಯಸನಿಗಳು, ಆ ವ್ಯಸನಿಗಳು. ವ್ಯಸನಿ ಅಂದ್ರೆ ಆ ಚಟಕ್ಕ ಅಂಟಿಕೊಂಡವರು ಅಂತ. ಆದ್ರೆ ಇಲ್ಲೇ ಬ್ರಜಭಾಷಿ ವ್ಯಸನಿ ಅಂತ, ಏನು ಬ್ರಜವಾಸಿಗಳಿದಾರಲ್ಲ ಅವರ ಒಂದು ಪ್ರೇಮ ಭಕ್ತಿಗೆ ವ್ಯಸನ ಆಗಿಬಿಟ್ಟಿದ್ರು. ಅವ್ರನ್ನ ಬಿಟ್ಟು ಇರ್ಲಿಕ್ಕೆ ಆಗ್ತಾ ಇಲ್ಲ, ಅದ್ ಬಿಟ್ಟು ಇರ್ಲಿಕ್ಕೆ ಅಷ್ಟೊಂದು ವ್ಯಸನಿ. ಮತ್ತೆ ಬ್ರಜವಾಸಿಗಳು ಏನಾಗಿದ್ರು? ಕೃಷ್ಣ ವ್ಯಸನಿಗಳಾಗಿದ್ರು. ಕೃಷ್ಣನ್ ಬಿಟ್ಟು ಮತ್ತೆ ಬೇರೆ ಏನಿಲ್ಲ ಅವರ ಜಗತ್ತು, ಕೃಷ್ಣನೇ ಒಬ್ರೇ. ಇದು ವಿಪ್ರಲಂಬ ಭಾವ. ಅವ್ರನ್ನ ಬಿಟ್ರೆ ಇವ್ರಿಲ್ಲ, ಇವ್ರನ್ನ ಬಿಟ್ರೆ ಅವ್ರನ್ನಿಲ್ಲ, ಯಾರನ್ನೂ ಬಿಡುವಂಗಿಲ್ಲ, ಆ ಪರಿಸ್ಥಿತಿ. ಅದಕ್ಕೆ ಇಸ್ಕಾನ್ ನನಗೆ ಒಂದು ಮಾಫಿಯಾ ಅಂತ ಕರೀತಾರೆ. ಇಸ್ಕಾನ್ಗೆ ಒಂದು ಮಾಫಿಯಾ ಅಂತ ಕರೀತಾರೆ. ಯಾಕೆಂದ್ರೆ ಮಾಫಿಯಾ ಅಂದ್ರೆ ಒಳಗೆ ಬರ್ಲಿಕ್ಕೆ ರಸ್ತೆ ಉಂಟು, ಹೊರಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ. ನೀವು ಇಸ್ಕಾನ್ ಒಳಗಡೆ ಬರಬಹುದು. ಇಸ್ಕಾನ್ ಒಮ್ಮೆ ಎಂಟ್ರಿ ಎಂಟ್ರಿ ಆದ್ಮೇಲೆ ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಥವಾ ಹೊರಗೆ ಹೋಗ್ಬೇಕನ್ನೋರು ಏನಾಗ್ತಾರ, ಮಾಫಿಯಾದಿಂದ ಹೊರಗೆ ಹೋಗೋರ್ನ ಏನ್ ಮಾಡ್ತಾರೆ? ಕೊಂದಾಕ್ಬಿಡ್ತಾರೆ. ಆದ್ರೆ ಇಸ್ಕಾನ್ ಹಂಗ್ ಮಾಡೋದಿಲ್ಲ. ಇಸ್ಕಾನ್ ಏನ್ ಮಾಡ್ತದೆ? ಅವರಲ್ಲಿ ಇಷ್ಟೊಂದು ಪ್ರೇಮ ಭಕ್ತಿಯನ್ನು ತುಂಬುತ್ತದೆ. ಅದನ್ನ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಅದನ್ನ ಕಳೆದು ಹೋಗ್ಲಿಕ್ಕೆ ಆಗೋದಿಲ್ಲ, ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಒಬ್ರು ಇಸ್ಕಾನ್ ಬಿಟ್ಟು ಹೋಗ್ತಾ ಇದ್ರಂತೆ. ಅನೇಕ ವರ್ಷದೊಳಗೆ ಪೂಜಾ ಮಾಡ್ತಾ ಇದ್ರು ಅವರು. ಪೂಜಾ ಮಾಡ್ತಾ ಇದ್ರು, ಸಾಕಾಗ್ಬಿಡ್ತಾವ್ರು. ಏನು ಇದನ್ನೇ ಏನ್ ಮಾಡೋದು ಅಂತ ಬಿಟ್ಟು ಹೋಗ್ತಾ ಇದ್ರು. ಇದನ್ನ ಬೇಗ ಸಾಕಪ್ಪ, ನಾನು ಬಿಟ್ಟು ಹೋಗ್ತೇನೆ ಅಂತ ಬಿಟ್ಟು ಹೋದ್ರು. ಹೋಗ್ಬೇಕಾದ್ರೆ ರಿಕ್ಷಾದಲ್ಲಿ ಹೋಗ್ತಾ ಇದ್ರು. ರಿಕ್ಷಾದಲ್ಲಿ ಹೋಗ್ಬೇಕಾದ್ರೆ ಎಲ್ಲಿಗೆ? ಏರ್ಪೋರ್ಟ್ಗೆ ಹೋಗ್ಬೇಕು. ರಿಕ್ಷಾದ ಡ್ರೈವರ್ ಹೇಳ್ತಾರೆ, ನೀವು ಹರೇ ಕೃಷ್ಣದವ್ರಲ್ಲ? ಹೌದೌದು, ನಾವು ಹರೇ ಕೃಷ್ಣದವ್ರು. ಆಯ್ತು, ಮುಂದೆ ನಿನ್ನ ನೋಡಿ ಗಾಡಿ ಹೊಡಿಯ ಮರೆ. ಗಾಡಿ ಹೊಡಿತಾ ಹೋದ್ರು. ಏರ್ಪೋರ್ಟಿಗೆ ಬಿಟ್ರು. ಅಲ್ಲಿ ಏರ್ಪೋರ್ಟ್ ಸೆಕ್ಯೂರಿಟಿ ಅದಾವಲ್ಲ, ಹರೇ ಕೃಷ್ಣ ಅಂತ ಹೇಳಿದ್ರು. ಅಯ್ಯೋ, ಎಲ್ಲಿ ಹರೇ ಕೃಷ್ಣ? ಆಯ್ತು. ಆಮೇಲೆ ಏರ್ಪೋರ್ಟ್ನ ಒಳಗೆ ಹೋದ್ರು. ವಿಮಾನದಲ್ಲಿ ಹತ್ತಿ ಕೂತ್ರ ಪಕ್ಕದವ್ರು ಇದ್ರಲ್ಲ, ನೀವು ಹರೇ ಕೃಷ್ಣದವ್ರಲ್ಲ? ಹರೇ ಕೃಷ್ಣ, ಎಲ್ಲಿ ಹೊಂಟಿದ್ರಿ ಅಂತ. ಅಯ್ಯೋ, ಹರೇ ಕೃಷ್ಣ. ಎಲ್ಲಿ ಹೋದ್ರು ಎಲ್ಲಾ ಕಡೆಯಿಂದ ಹರೇ ಕೃಷ್ಣ ಹರೇ ಕೃಷ್ಣ ಮಾಡಿ ಕೇಳಲಿತ್ತು. ಅವ್ರಿಗೆ ಅನಿಸ್ತೇವೆ, ನಾನು ಬಿಟ್ಟು ಹೋಗೋದು ತಪ್ಪಾಗಿದೆ ಅಂತ. ವಾಪಸ್ಸು ಎಲ್ಲಿ ಹೋಗ್ತಾ ಇದ್ರು ಅಲ್ಲಿ ಹೋಗಿ ವಾಪಸ್ ಮತ್ತೊಂದು ಪ್ಲೇನ್ ಒಳಗನ ವಾಪಸ್ ಬಂದನಂತೆ. ಬಂದು ಏನ್ ಹೇಳ್ತಾ ಇದಾರ? ಬಂದು ವಾಪಸ್ ಮತ್ತೆ ಹೊಳ್ಳಿ ಮಂದಿರ ಜಾಯ್ನ್ ಆದ್ರು. ಯಾಕಪ್ಪ ನೀನ್ ಬಿಟ್ಟು ಹೋಗಿದ್ದಿ? ಮತ್ತೆ ಹೊಳ್ಳಿ ಮಂದಿರ ಜಾಯ್ನ್ ಆದ. ಎಲ್ಲಿ ಹೋದ್ರು ಬಿಡ್ಲಿಕ್ಕೆ ತಯಾರಿಲ್ಲ. ಎಲ್ಲಾ ಕಡೆ ನೋಡಿದ್ರು ಹರೇ ಕೃಷ್ಣ ಅಂತಾನೆ ಹೇಳ್ತಾ ಇದಾರೆ. ಅದಕ್ಕಿಂತ ಇದೇ ಬೆಟರ್ ಅನಿಸ್ತೇವೆ, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ಅಂತ. ಅಂದ್ರೆ ಕೃಷ್ಣ ಭಕ್ತಿಗೆ ಬರೋದು ಅಹೋಭಾಗ್ಯ. ಆ ಭಕ್ತಿಯನ್ನು ಬಿಟ್ಟು ಹೋಗೋದು ಏನೈತಲ್ಲ, ದೌರ್ಭಾಗ್ಯ. ಅಂತ ಒಂದು ದುರ್ಭಾಗ್ಯ ಮತ್ತೆ ಇನ್ನೊಂದು ಇಲ್ಲ ಅಂತ. ಈ ಜಗತ್ತಿನೊಳಗ ಶುಭ ಅನ್ನೋದು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಅವ್ರು ಸನ್ಯಾಸ ಸ್ವೀಕಾರ ಮಾಡೋಕ್ಕಿಂತ ಮೊದಲನೇ ರಾತ್ರಿ ತಮ್ಮ ಹೆಂಡತಿಗೆ ಅವ್ರು ಕೇಳ್ತಾರೆ, ನಮ್ಗೆ ಏನಾದ್ರೂ ಹೇಳಿಲ್ಲ, ಒಂದು ಪರ್ಸನಲ್ ಇನ್ಸ್ಟ್ರಕ್ಷನ್ ಕೊಡ್ರಿ ಅಂತ ಅಂದಾಗ ಅವ್ರು ಹೇಳ್ತಾರೆ, ಈ ಜಗತ್ತಿನೊಳಗೆ ಇರೋದು ಎರಡೇ ಶುಭ. ಒಂದು ಹರೇ ಕೃಷ್ಣ ಮಹಾಮಂತ್ರ, ಇನ್ನೊಂದು ಭಕ್ತರ ಸಂಘ. ಈ ಜಗತ್ತಿನೊಳಗೆ ಉಳಿದಿರೋ ಇವು ಎರಡೇ ಶುಭವಾಗಿರುವಂತ ಅಂತ. ಮತ್ತೆ ಈ ಜಗತ್ತೆಲ್ಲ ಅಶುಭದಿಂದನ ತುಂಬಿಕೊಂಡದ ಅಂತ. ಹಿಂಗ ಭಕ್ತಿ ಅನ್ನೋದು ಏನಿಲ್ಲ, ಭಕ್ತಿಯೊಳಗ ಭಜಭಕ್ತರು ಏನದಾರಲ್ಲ, ಬ್ರಜವಾಸಿಗಳೇನದಾರಲ್ಲ, ಕೃಷ್ಣನ ಒಂದು ಭಕ್ತಿಯೊಳಗ ಅಷ್ಟೊಂದು ಲೀನ ಆಗಿ ಹೋಗ್ಬಿಟ್ಟಿದ್ರು. ಕೃಷ್ಣ ಕೂಡ ಅಷ್ಟೇ ಲೀನ ಆಗಿಬಿಟ್ಟಿದ್ರು. ಅವಾಗ ನಾರದ ಮಹರ್ಷಿಗಳು ಅವ್ರಿಗೆ ಎಚ್ಚರಿಸ್ತಾರ, ಭಗವಾನ್ ನೀವು ಬಂದಿರೋದು ಬರೀ ಇಲ್ಲಿರೋದಕ್ಕಲ್ಲ, ಇದನ್ನೇ ಇನ್ನೂ ಹೊರಗಡೆ ಅನೇಕ ಇದೆ. ನೀವು ಕಂಸನ ಹತ್ರ ಹೋಗ್ಬೇಕು, ಕಂಸನ್ ಕೊಲ್ಲಬೇಕು, ಹೊರಗಡೆ ಇನ್ನೂ ನಿಮ್ದು ಇದಕ್ಕೆ ಹೋಗ್ಬೇಕು, ನೀವೆಲ್ಲೇ ದ್ವಾರಕಕ್ಕೆ ಹೋಗ್ಬೇಕು, ದ್ವಾರಕಾಧೀಶ ಆಗ್ಬೇಕು, ಅನೇಕ ಯುದ್ಧಗಳನ್ನು ಮಾಡ್ಬೇಕು, ಮಹಾಭಾರತ ಯುದ್ಧದೊಳಗೆ ನೀವು ಗೀತಾ ಸಂದೇಶ ಕೊಡಬೇಕು. ಇಷ್ಟೆಲ್ಲ ಕಾರ್ಯಗಳು ಇನ್ನೂ ಬಾಕಿ ಉಂಟು.
ನೀವಿಲ್ಲಿ ಬರೀ ಇದ್ರಲ್ಲೇ ಕೂತ್ರೆ ಹೇಗೆ ಅಂತ. ಆದ್ರೂ ಕೂಡ ನಾರದ ಮಹರ್ಷಿಗಳಿಗೆ ಕಿವಿ ಕೊಡ್ಲೇ ಇಲ್ಲ ಅವರು. ನಾನು ಈ ಬೃಂದಾವನ ಬಿಟ್ಟು ಹೊರಗೆ ಹೋಗೋದ ಅದೆಂದೂ ಸಾಧ್ಯ ಇಲ್ಲ ಅಂತ. ಆ ಭಗವಾನ್ ಬೃಂದಾವನ ಬಿಟ್ಟು ಎಲ್ಲಿ ಅವತ್ತೂ ಹೋಗುವುದಿಲ್ಲ. ಮತ್ ಬೇರೆ ನಾರದ ಮಹರ್ಷಿಗಳು ಎಚ್ಚರಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ನಾರದ ಮಹರ್ಷಿಗಳ ಮಾತುಗಳನ್ನ ಕೇಳಿಸಿಕೊಳ್ಳುವಂತ ಸ್ಥಿತಿ ಒಳಗೆ ಕೃಷ್ಣ ಇಲ್ಲ ಅಂತ. ಅದಕ್ಕೆ ನಾರದ ಮಹರ್ಷಿಗಳು ಯೋಚನೆ ಮಾಡಿದ್ರು, ಅಯ್ಯೋ ಇವರು ಬ್ರಜವಾಸಿ ವ್ಯಸನಿಯಾಗಿದ್ದಾರೆ, ಇದರ ನಶೆಯಿಂದ ಇವರು ಹೊರಗೆ ತಂಬರೋದು ಬಹಳ ಕಷ್ಟ ಐತಿ. ಇನ್ನು ಇದಕ್ಕೆ ಬೇರೆ ಯಾವ್ದಾರ ಒಂದು ಸಪರೇಟ್ ಒಂದು ಐಡಿಯಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರೇನೈತಿ ಸೀದಾ ಎಲ್ಲಿ ಹೋಗ್ತಾರ, ಮಥುರಾಗ ಹೋಗ್ತಾರ. ಮಥುರಾದಲ್ಲಿ ಹೋಗಿ ಕಂಸನಿಗೆ ಹೇಳ್ತಾರ, ಹೇ ಕಂಸ, ನಿನಗ ದೇವಿಕೆಯ ಪುತ್ರನ 8ನೇ ಪುತ್ರನಿಂದನ ನಿನ ಮರಣ ಆಗ್ತೀಯ ಅಂತಂದು ಆಕಾಶವಾಣಿ ಆಗಿದೆ. ಆಕಾಶವಾಣಿ ನೆನಪು ಮಾಡ್ತಾರ. ಆಕಾಶವಾಣಿ ಹೇಳ್ತದ, ಹೇ ಮೂರ್ಖ ಕಂಸ. ಎಲ್ಲರೂ ಆ ಕಡೆ ನೋಡ್ಲಿಲ್ಲ. ಫಸ್ಟ್ ನೋಡ್ದವ ಯಾರು? ಕಂಸನ ನೋಡಿದೆ. ಮೂರ್ಖ ಅಂದ್ರೆ ಯಾರಂದ್ರೆ ಕೃಷ್ಣ ಕಂಸನ ಮೂರ್ಖ ಅಂತ ಅನ್ಕೊಂಡ. ಅದನ್ನೆಲ್ಲ ನೆನಪು ಮಾಡಿದ್ರು ಅವ್ರು. ಯಾರು? ನಾರದ ಮಹರ್ಷಿಗಳು. ತನ್ನ ತಂಗಿಯನ್ನ ಆದ ದೇವಿಕೆಯನ್ನು ವಸುದೇವರ ಜೊತೆಗೆ ಸ್ವತಃ ಆ ಕುದುರೆ ಗಾಡಿಯನ್ನ ನಡೆಸಲಿಕ್ಕೆ ಸಾರಥಿಯಾಗಿ ಕರ್ಕೊಂಡು ಹೋಗಿ ಬಿಡ್ಲಿಕ್ಕೆ ಹೊಂಟಿದ್ರು. ತಂಗಿಗೆ ದುಃಖ ಆಗಬಾರ್ದು, ತವರ ಮನೆಯ ಬಿಟ್ಟು ಹೋಗುವಂತ ದುಃಖ ಆಗಬಾರ್ದು ಅನ್ನೋ ಸಲುವಾಗಿ ಸ್ವತಃ ಅಣ್ಣನಾದ ಕಂಸ ಏನತೆ ಆಕಿನ ಕರ್ಕೊಂಡು ಹೋಗ್ಲಿಕ್ಕತ್ತಿದ್ದ. ಆ ಟೈಮಲ್ಲಿ ಆಕಾಶವಾಣಿ ಆಗ್ತದ, ಹೇ ಮೂರ್ಖ ಕಂಸ, ಎಷ್ಟು ಮೂರ್ಖದಿ ನೀನು, ನಿನ್ನ ತಂಗಿಯ 8ನೆಯ ಶಿಶುವು ನಿನ್ನ ಮೃತ್ಯು ಆಗ್ತತಿ ಅಂತ ಹೇಳ್ತದ. ಅವಾಗ ಅದೆಲ್ಲ ನೆನಪು ಮಾಡಿಕೊಳ್ತಾರ. ಆಮೇಲೆ ದೇವಿಗೆ ಮತ್ತು ವಸುದೇವರನ್ನ ಜೈಲಿಗೆ ಹಾಕ್ತಾರ. ಇದನ್ನೆಲ್ಲ ನಾರದ ಮಹರ್ಷಿಗಳು ನೆನಪು ಮಾಡಿದ್ರು. ನೆನಪು ಮಾಡಿದ್ದಷ್ಟೇ ಅಲ್ಲ, 8ನೇ ಶಿಶು ಯಾವ್ದಾರ ಆಗಿರ್ಬಹುದು. ಅದು 8 ಶಿಶು ಆಗೋ ಮಟ್ಟ ತನಕ ನೀ ಯಾಕೆ ಕಾಯ್ತಾ ಇದೀಯ ಅಂತ. ನೋಡು, ನೀನು ಆಲ್ರೆಡಿ ನಿನ್ನ ಮೃತ್ಯು ರೂಪ ಬೆಳೆದು ವೃಂದಾವನದಲ್ಲಿ ಆಲ್ರೆಡಿ ಬೆಳೆದು ನಿನಗಾಗಿ ಕಾಯ್ಲಿಕ್ಕದ. ನೀ ಇನ್ನೂವರೆಗೆ ಅದನ್ನ ನೀ ಎಷ್ಟೆಲ್ಲ ರಾಕ್ಷಸರನ್ನು ಕಳಿಸಿದೀಯ. ಕೃಷ್ಣನ ಶವ ತಗೊಂಬರ್ಬೇಕಂತ ರಾಕ್ಷಸರನ್ನು ಕಳಿಸಿದಿ. ನೀ ರಾಕ್ಷಸರ ಕಳಿಸಿದ ಶವಗಳು ಸಹಿತ ಒಳ್ಳೆ ನಿನಗೆ ಸಿಕ್ಕಿಲ್ಲ. ಯಾರನ್ನು ಕೊಲ್ಲಬೇಕಂತ ನೀನು ಸುಪಾರಿ ಕೊಟ್ಟು ಕಳಿಸಿದ್ದಿ, ಅವರ ಸುಪಾರಿ ಒಳಗಾಗಿ ಹೋದ್ರು, ಅವರ ಸತ್ತು ಹೋದ್ರು. ಅವ್ರ ಶವಗಳು ಕೂಡ ನಿನಗೆ ಹೊಳ್ಳಿ ಮರಳಿ ಸಿಕ್ಕಿಲ್ಲ. ಕಂಸ, ಇನ್ನುವರೆಗೆ ನೀನು ಹೇಗ್ ಬದುಕಿದೀಯ ಅಂತ ನಾರದ ಮಹರ್ಷಿಗಳ ಒಂದು ತೀಕ್ಷ್ಣವಾದ ವಾಣಿಯನ್ನು ಕೇಳಿ ಕಂಸ ಒಂದು ನಮ್ಮನೆ ವಿಲಿ ಒದ್ದಾಡಿದವ. ಅದಕ್ಕೆ ನಾವ್ ಏನ್ ಮಾಡ್ಬೇಕ್ರಿ ಅಂತ ಕೇಳ್ತಾನ. ನಾರದ ಮಹರ್ಷಿಗಳು ಹೇಳ್ತಾರ, ನೀನೇನಾದ್ರೂ ಮಾಡಿ ಕೃಷ್ಣ ಬಲರಾಮರನ್ನು ಇಲ್ಲಿ ಕರೆಸಿಕೊ ಅಂದ್ರೆ ಹಾಗೆ ಕರೆದ್ರ ಅವರು ತುಡಿ ಬರ್ತಾರ. ಹಾಗೆ ಕರೆದ್ರ ಅವ್ರು ಹಾಗೆ ಕರೆದ್ರ ಯಾರಾದ್ರೂ ಯಾಕೆ ಬರ್ತಾರ? ಹಾಗೆ ಕರ್ಲಿಕ್ಕತ್ತೀಯ, ಏನಾದ್ರೂ ಒಂದು ಪ್ಲಾನ್ ಮಾಡು ಅಂತ. ಏನ್ ಪ್ಲಾನ್ ಮಾಡೋದು? ನಾರದ ಮಹರ್ಷಿಗಳ ನೀವೇ ಹೇಳಿ ಅಂತ ನಾರದ ಮಹರ್ಷಿಗಳು ಹೇಳಿಕತ್ತಾರ. ಯಮುನಾ ನದಿಯ ಸಫಾಯಿ ಮಾಡಿದ ಒಂದು ಇದ್ರ ಸಲುವಾಗಿ ಆದ್ರೂ ಕರೆಸ್. ಏನ್ ಸಫಾಯಿ ಮಾಡಿದ? ಕೃಷ್ಣ ನದಿ ಕಾಲಿಯನ್ನ ಅಲ್ಲಿಂದ ಒದ್ದು ಓಡಿಸಿದ್ರು. ಏನು? ಕಾಲಿಯನ್ನ ಮರ್ದನ ಮಾಡಿ ಅವರ ಯಮುನಾ ನದಿಯಿಂದ ಬೇರೆ ಕಡೆಗೆ ಹೋಗ್ಲಿಕ್ಕೆ ಮಾಡಿದ್ರು. ಆದ್ರಿಂದ ಏನಾಗ್ತತಿ? ಯಮುನಾ ನದಿ ಶುದ್ಧ ಆಯ್ತು. ಯಮುನಾ ನದಿ ವಿಷಕಾರಿಯಾಗಿ ಹೋಗಿತ್ತು. ಅದರ ನೀರು ಯಾರು ಕುಡಿತಾರ ಅವರೆಲ್ಲ ತೀರ್ ಹೋಗ್ತಾ ಇದ್ರು. ಅದರಿಂದ ಶುದ್ಧ ಆಗಿದೆ. ಇದನ್ನ ಇಟ್ಕೊಂಡು ಅವರಿಗೆ ಬಹುಮಾನ ಅಥವಾ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ಹಮ್ಕೋ ಅಲ್ಲ. ಇದು ಕೇಳಿಕ್ ಚೆನ್ನಾಗಿದೆ. ಇನ್ನೂ ಒಂದಿಷ್ಟು ಹೇಳಿ ಅಂದ. ಬೃಂದಾವನದಲ್ಲಿ ಬಾಡ ಬಂದಿತ್ತು. ಬೃಂದಾವನದಲ್ಲಿ ನೆರೆ ಬಂದಿತ್ತು. ಆ ನೆರೆಯಲ್ಲಿ ಅನೇಕ ಬ್ರಜವಾಸಿಗಳನ್ನ ಕೃಷ್ಣ ರಕ್ಷಣೆ ಮಾಡಿದ. ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದು ಅದಕ್ಕಾದ್ರೂ ಅವನು ಸನ್ಮಾನ ಮಾಡುವಂತ ಯೋಜನೆ ಹಾಕು. ಹೌದು, ಇದು ಒಳ್ಳೆ ಅನಿಸ್ತದ. ಇನ್ನೂ ಹೇಳಿ. ಅಲ್ಲ, 9 ಲಕ್ಷ ಆಕಳಗಳನ್ನ ಸಂರಕ್ಷಣೆ ಮಾಡಿದ. ಅನೇಕ ಜೀವಜಂತುಗಳನ್ನು ಸಂರಕ್ಷಣೆ ಮಾಡಿದ. ಯಾರು? ಕೃಷ್ಣ. ಅದಕ್ಕಾದ್ರೂ ಕೂಡ ನೀನೈತಿ ಅವನ್ನ ಕರೆದು ಸನ್ಮಾನ ಮಾಡಬಹುದು. ಇದು ಒಳ್ಳೆ ಐಡಿಯಾ, ಚೆನ್ನಾಗಿದೆ. ಆದ್ರೂ ಇದನ್ನ ಬಿಟ್ಟು ಇನ್ನೂ ಏನಾದ್ರೂ ಹೇಳಿ. ಹೀಗಾದ್ರೂ ಹಾಕೋಬಹುದು ನೀವು.
ಧನುರ್ವಿದ್ಯದಲ್ಲಿ ಪಾರಂಗತರಾದವರಿಗೆ ನಾವು ಸನ್ಮಾನ ಮಾಡ್ತೀವಿ ಅಂತ. ಧನುರ್ವೇದದಲ್ಲಿ ಆ ವಿದ್ಯೆಯಲ್ಲಿ ಕೃಷ್ಣ ಬಲರಾಮರು ಮೀರಿಸುವಂತವ್ರು ಯಾರು ಇಲ್ಲ. ಹಾಗಾದ್ರೂ ಅವ್ರನ್ನ ಕರೆದು ಅವ್ರು ಸನ್ಮಾನ ಮಾಡಬಹುದಲ್ಲ. ಇದು ಒಳ್ಳೆಯ ಐಡಿಯಾ. ಸರಿ, ಕರ್ಕೊಂಡ್ ಬರ್ಲಿಕ್ಕೆ ಯಾರನ್ನ ಕಳಿಸ್ಬೇಕು? ಯಾರನ್ನ ಕಳಿಸೋದು? ಅವ್ರನ್ನ ಬೇರೆದವ್ರು ಯಾರಾದ್ರೂ ಕಳಿಸಿದ್ರೆ ಅವ್ರಿಗೆ ಏನ್ ಅನ್ಸಿದ್ರೆ ಡೌಟ್ ಬರ್ತದೆ. ಇವರು ಕಂಸ ಕಳಿಸಿದಾರ, ಕಂಸ ಇದಕ್ಕಾಗಿ ಕಳಿಸಿದಾನ, ಹಂಗಾಗೋದ್ರಿಂದ ಅವ್ರು ಬರೋದೇ ಇಲ್ಲ. ಅದಕ್ಕ ಯಾವ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ರು ಅಂತ. ಅನೇಕ ರಾಕ್ಷಸರನ್ನು ಕಳಿಸಿದ್ರು, ಮೊದಲು ಕಳಿಸ್ತಾ ಇದ್ರು. ಈಗ ಯಾರನ್ನು ಕಳಿಸಿದ್ರು? ಯಾರನ್ನು ಕಳಿಸಿದ್ರು ಅಂದ್ರೆ ಅಕ್ರೂರನ್ನು ಕಳಿಸಿದ್ರು. ಅಕ್ರೂರ ಕಾಯ್ತಾ ಇದ್ರು ಈ ಅವಕಾಶಕ್ಕಾಗಿ, ಕೃಷ್ಣನ ದರ್ಶನಕ್ಕಾಗಿ. ಬ್ರಜವಾಸಿಗಳು ಯಾರಾದ್ರೂ ಮಥುರಾಕ್ ಬಂದ್ರ, ಮಥುರಾದಲ್ಲಿ ಬಂದಿರುವಂತ ಬ್ರಜವಾಸಿಗಳಿಂದ ಕೃಷ್ಣ ಕತೆ, ಕೃಷ್ಣನ ಲೀಲೆಗಳನ್ನ ಕೇಳಿಸ್ಕೊಳ್ತಿದ್ರು. ಯಾರೋ ಅಕ್ರೂರ್, ಮಹಾನ್ ಭಕ್ತರು ಅಕ್ರೂರ್. ಆ ಕೇಳಿಸ್ಕೊಳ್ಳೋದ್ರಿಂದ ಒಂದಿಲ್ಲ ಒಂದಿನ ನಾನು ಅವ್ರನ್ನ ದರ್ಶನ ಮಾಡ್ಬೇಕು, ಹೋಗ್ಬೇಕಂತಿದ್ರು. ಆದ್ರೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಸ್ವತಃ ಅವಕಾಶ ತಾನೇ ಕೂಡಿ ಬಂದಿದ. ಕಂಸ ಏನತೆ ಅವ್ರನ್ನ ಕರ್ಕೊಂಡ್ ಬರ್ಲಿಕ್ಕೆ ಅಕ್ರೂರನ್ನು ಕಳಿಸ್ಲಿಕ್ಕತ್ತಿದ್ದಾರೆ. ಅಕ್ರೂರ ಬ್ರಜ. ಹರೇ ಕೃಷ್ಣ, ದಯವಿಟ್ಟು ಯಾರೋ ಮಾತಾಡ್ತಾ ಇದ್ದಾರೆ. ಹರೇ ಕೃಷ್ಣ. ಅಕ್ರೂರ ಈಗ ಮಥುರಾದಿಂದ ಬೃಂದಾವನಕ್ಕೆ ರಥ ತಗೊಂಡು ಬರ್ತಾ ಇದ್ದಾರೆ, ರಥವೇರಿ ಬರ್ತಾ ಇದ್ದಾರೆ. ಅದರಲ್ಲಿನೂ ಅನೇಕ ನಾವು ಕಲಿಯುವಂತ ಪಾಠಗಳು ಉಂಟು. ಅದು ಬಹಳ ಲಂಬ ಆಗ್ತದೆ, ಸ್ವಲ್ಪ ಶಾರ್ಟ್ಕಟ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಪಡುವ. ಬೃಂದಾವನಕ್ಕ, ಮಥುರಾದಿಂದ ಬೃಂದಾವನದ ಕಡೆಗೆ ರಥ ಅವರು ಏರಿ ಬರ್ತಾ ಇರ್ಬೇಕಾದ್ರೆ ರಥದ ಧೂಳು, ಕೆಂಧೂಳು, ಸಾಯಂಕಾಲ ಬರ್ತಾ ಇದ್ರು ಅವರು, ಕೆಂಧೂಳು ಅದು ಮುತ್ತಿಕೊಂಡಿತ್ತು. ಆ ಕಡೆಯಿಂದ ಏನೋ ಬರ್ತಾ ಇದ್ದಂತ ಎಲ್ಲ ಬ್ರಜವಾಸಿಗಳು ನೋಡ್ತಾ ಇದ್ರು. ಕ್ರಮೇಣ ಆ ಚಿತ್ರ ಹತ್ತಿರ ಬರ್ತಾ ಇತ್ತು. ರಥ ಬಂತು, ರಥದ ಕುದುರೆಗಳು ಕಾಣ್ಲಿಕ್ಕೆ, ರಥದಲ್ಲಿರುವಂತ ವ್ಯಕ್ತಿಗಳು ಕಾಣ್ಲಿಕ್ಕೆ. ಕ್ರಮೇಣ ಆ ರಥ ಬ್ರಜಭೂಮಿ ನಂದ ಭವನ ಮುಂದೆ ಬಂದು ನಿಂತುಕೊಳ್ತದೆ. ಅವರೆಲ್ಲರೂ ನೋಡ್ತಾರೆ, ಅಕ್ರೂರನ್ನ ನೋಡ್ತಾರೆ. ಅಕ್ರೂರನ್ನ ಒಂದು ರೀತಿಯ ಡೌಟ್ ಆಗಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲಿಂದ ಬಂದಿದಾರ, ಯಾರು ಬಂದಿದಾರ ಅಂದ್ರೆ ಅಕ್ರೂರ ಹೇಳ್ತಾ ಇದ್ದಾನೆ, ನಾವು ಕಂಸ ಕಳಿಸಿದಾನೆ, ಕಂಸ ಕೃಷ್ಣ ಬಲರಾಮರನ್ನು ಸನ್ಮಾನ ಮಾಡ್ಬೇಕಂತ ಮಾಡಿದಾರ ಅಂತ ಅವರ ಮನಸ್ಸಿನಲ್ಲಿ ಮೊದಲೇ ಇತ್ತು. ಏನೋ ಡೌಟ್, ಸಂಶಯಾತ್ಮಕವಾಗಿ ನೋಡ್ತಾ ಇದ್ರು. ಯಾಕಂದ್ರೆ ಮಥುರಾದಿಂದ ಯಾರೇ ಭಕ್ತಿಗಳು ಬರ್ಲಿ ಅವರೆಲ್ಲ ಕೃಷ್ಣನ ಕೊಲ್ಲಿಕ್ಕೆ ಅಂತಾನೆ ಬರ್ತಾ ಇದ್ರು. ಇವಾಗ ಯಶೋದಮಯ್ಯ ಮತ್ತು ನಂದ ಮಹಾರಾಜರಿಗೆ ಅಕ್ರೂರ ಹೇಳ್ತಾ ಇದ್ದಾನೆ, ಅವ್ರಿಗೆ ದಂಡವತ್ತು ಹಾಕಿ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ. ಅಲ್ಲೇ ಕೃಷ್ಣ ಬಲರಾಮರನ್ನು ನೋಡಿ ಅವರಿಗೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾನೆ, ಯಶೋದಮಯ್ಯ ಹೇಳ್ತಾಳೆ, ಹೇ ಅಕ್ರೂರ, ನಾವು ಅಷ್ಟು ಮೂರ್ಖರಲ್ಲ ಅಂತ, ಬ್ರಜವಾಸಿಗಳು ಅಷ್ಟು ಮುಗ್ಧರಲ್ಲ. ನೀ ಹೇಳುವಂತ ಮಾತುಗಳನ್ನು ಒಪ್ಪಿಕೊಳ್ಳಲಿಕ್ಕೆ ನಾವು ಅಷ್ಟು ಮೂರ್ಖರಲ್ಲ. ನಮಗೂ ಕೂಡ ಬುದ್ಧಿ ಇದೆ. ಈಗ ಕೃಷ್ಣ ಇದನ್ನ ಅರ್ಥ ಮಾಡ್ಕೊಂಡ, ಯಾಕ ಅಕ್ರೂರು ಬಂದಿದ್ದಾನ ಅಂತ. ಅಕ್ರೂರು ಬರ್ಲಿಕ್ಕೆ ಕಾರಣರಾದವರು ಯಾರು ಅನ್ನೋದು ಕೃಷ್ಣ ಅರ್ಥ ಮಾಡ್ಕೊಂಡ್ರು. ಯಾಕಂದ್ರೆ ಅವರು ತ್ರಿಕಾಲ ಜ್ಞಾನಿಗಳು, ಸರ್ವಜ್ಞರು. ಯಾರೋ ಕೃಷ್ಣ, ಎಲ್ಲ ಜ್ಞಾನದ ಮೂರ್ತಿಯ ಅಧಿದೇವತಾ ಭಗವಾನ್ ಕೃಷ್ಣ. ಸಚ್ಚಿದಾನಂದರು. ಈ ಜಗತ್ತಿನೊಳಗೆ ಯಾವುದೇ ಕಾರಣಗಳಾಗ್ತಾವಂದ್ರೆ ಕಾರಣದ ಕಾರಣಕರ್ತ ಕೃಷ್ಣ. ಈಶ್ವರ ಕೃಷ್ಣ ಪರಮ ಸಚ್ಚಿದಾನಂದ ವಿಗ್ರಹ, ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಬ್ರಹ್ಮ ಸಂಹಿತ ಹೇಳ್ತದೆ. ಜ್ಞಾನದ ಆಗರ ಯಾರು? ಕೃಷ್ಣ ಇದ್ದಾರೆ. ಅವರಿಗೆ ಅರ್ಥ ಆಗ್ಲಾರದ ವಿಷಯಗಳು ಯಾವ್ದು? ಯಾವಾಗ ಅಕ್ರೂರು ಬಂದ ಇದೆಲ್ಲ ಮಾಡಿರೋದು ನಾರದ ಮಹರ್ಷಿಗಳು ಆ ಪ್ಲಾನಿನ ಪ್ರಕಾರ ಬಂದಿದ್ದಾರೆ ಅಂತ ಅರ್ಥ ಆಯ್ತು. ಕೃಷ್ಣ ಬಹಳ ವಾಕ್ಪಟುತ್ವ ವ್ಯಕ್ತಿ,
ವಾಕ್ಪಟುತ್ವ ಅಂದ್ರೆ ಮಾತಿನ ಕಲೆಯಲ್ಲಿ ಪಂಡಿತ ಅವ್ರು ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನಿಸ್ತದೆ. ಕೇಳ್ತಾನೆ ಇರ್ಬೇಕು ಅಂತ. ಯಾರಾದ್ರೂ ಒಬ್ರು ವ್ಯಕ್ತಿಗಳು ಚೆನ್ನಾಗಿ ಮಾತಾಡಿದ್ರೆ ಏನ್ ಚಂದ ಮಾತಾಡ್ತಾರೆ ಇವರು, ಎಷ್ಟು ಚೆನ್ನಾಗಿ ಮಾತಾಡ್ತದೆ. ಒಬ್ಬ ಕವಿ ಹೇಳ್ತಾನೆ, ಮಾತಿ ನಿಮ್ ಹಗೆಯಲ್ಲಿಯೋ ಮಾತಿ ನಿಮ್ ಹೊಗೆ ಹೊಲೆಯೋ ಮಾತಿ ನಿಮ್ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯವು ಅಂತ. ಮಾತು ಅನ್ನೋದು ಮಾತಿನಿಂದನ ಜಗಳ, ಮಾತಿನಿಂದನ ಸ್ನೇಹ ಆಗ್ತದೆ, ಮಾತಿನಿಂದ ಎಲ್ಲ ಸಕಲ ಸಂಪತ್ತುಗಳು ಅದಾವು. ಮಾತೇ ಸರ್ವ ಮಾಣಿಕ್ಯದ ಗತೆ ಅಂತ. ಮಾತೇ ಮಾಣಿಕವು. ಅದನ್ನ ನಾವು ನುಡಿದ್ರೆ ಹೆಂಗಿರ್ಬೇಕು, ನುಡಿದರೆ ಇವನ ಅವರು ಮಾಯಾವದೇ ಒಬ್ರು ಹೇಳ್ತಾರೆ ಹಾಗೆ, ನುಡಿದರೆ ಮಾಣಿಕ್ಯದ ಸಲಾಕೆ ಅಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅದನ್ನೆಲ್ಲ ಮಾಡೋರು, ನುಡಿಯುವಂತ ವ್ಯಕ್ತಿಗಳು ಯಾರು? ಕೃಷ್ಣ. ಹೇಗಿರ್ತದ ಅವ್ರ ನುಡಿ, ಅವ್ರು ಹೇಳುವಂತ ಮಾತು ಎಷ್ಟೊಂದು ಅದ್ಭುತವಾಗಿರ್ತದ ಅಂತ ಅನ್ನೋದಕ್ಕೆ ಅರ್ಥ ಕೃಷ್ಣ ಏನ್ ಮಾಡ್ತಾರೆ, ನನ್ನ ಮಹಾರಾಜರಿಗೆ ಯಾವಾಗ ಗೋವರ್ಧನ ಪೂಜಾ ಮಾಡ್ಬೇಕು ಅಂತ ನನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ಅವರೆಲ್ಲ ಇಂದ್ರನ ಪೂಜಾ ಮಾಡ್ಬೇಕಂತ ಯೋಚನೆ ಮಾಡಿದ್ರು. ಅವಾಗ ಕೃಷ್ಣ ಏನ್ ಹೇಳ್ತಾರೆ ಅವ್ರಿಗೆ ಕರ್ಮ ಮೀಮಾಂಸದ ಬಗ್ಗೆ ಹೇಳ್ತಾರೆ. ಕರ್ಮ ಮೀಮಾಂಸ ಒಂದ್ ರೀತಿ ಕರ್ಮ ಮೀಮಾಂಸ ಕೂಡ ಮಾಯಾವದ ಆಗ್ತದೆ. ಅವ್ರು ಹೇಳ್ತಾರೆ ಅದನ್ನ ಕರ್ಮ ಮೀಮಾಂಸವನ್ನ ಹೇಳಿ ನನ್ನ ಮಹಾರಾಜರು ಅಲ್ಲಿರುವಂತ ಪುರದ ಮಹಾನ್ ಹಿರಿಯರಿಗೆ ಕನ್ವಿನ್ಸ್ ಮಾಡ್ತಾರೆ, ನೀವು ಇಂದ್ರನ ಪೂಜಾ ಮಾಡೋದು ಬೇಡ, ನಮ್ಮೆಲ್ಲ ದನಗಳಿಗೆ ಹುಲ್ಲು ಕೊಡೋದು ಗೋವರ್ಧನಗಿರಿ, ನಮ್ಮ ಮನೆಗೆ ಕಟ್ಟಲಿಕ್ಕೆ ಕಟ್ಟಿಗೆ ಕೊಡೋದು ಗೋವರ್ಧನಗಿರಿ, ನಮಗೆ ಕುಡಿಲಿಕ್ಕೆ ನೀರು ಕೊಡೋದು ಗೋವರ್ಧನದಿಂದ ಹರಿದಿರುವಂತ ಜರ್ಣಗಳು, ಗೋವರ್ಧನದಿಂದ ಹರಿಯುವಂತ ಯಮುನಾ ನದಿ, ನಮಗೆ ಆಹಾರ ಧಾನ್ಯಗಳು ಸಿಗುವಂಥದ್ದು ಎಲ್ಲಿಂದ ಸಿಗ್ತದೆ? ಗೋವರ್ಧನಗಿರಿಯ ತಪ್ಪಲಲ್ಲಿರುವಂತ ಭೂಮಿಯಿಂದ ಸಿಗ್ತದೆ. ನಮಗೆ ಸಿಗುವಂತ ಮೆಡಿಸಿನ್, ಗಿಡಮೂಲಿಕೆಗಳು, ಔಷಧೀಯ ಸಾಮಾನುಗಳು ಎಲ್ಲಿಂದ ಸಿಗ್ತಾವೋ? ಗೋವರ್ಧನಜಿಯಿಂದ ಸಿಗ್ತಾವ. ಹೂವು ಹಣ್ಣು ಹಂಪಲುಗಳು ಎಲ್ಲಿಂದ ಸಿಗ್ತದ? ಗೋವರ್ಧನ ಗಿರಿಯಲ್ಲಿ ಬೆಳೆದಿರುವಂತ ಗಿಡ ಮರಗಳಿಂದ ಸಿಗ್ತಾವ. ಇದೆಲ್ಲವೂ ಎಲ್ಲಿಂದ? ಎಲ್ಲ ನಮ್ಮ ಸಕಲ ಸಂಪತ್ತು ಎಲ್ಲ ಎಲ್ಲಿಂದ ಸಿಗ್ತದೆ? ಗೋವರ್ಧನಜಿಯಿಂದ ಸಿಗ್ತದೆ. ಅಂದ ಬಳಿಕ ಇಂದ್ರನಿಗೆ ಯಾಕೆ ಪೂಜೆ ಮಾಡ್ಬೇಕು ನಾವು? ಗೋವರ್ಧನಿಗೆ ಪೂಜೆ ಮಾಡ್ಬೇಕು ಅನ್ನುವಂಥದ್ದು ಕೃಷ್ಣ ತಮ್ಮ ಮುದ್ದು ಮಾತುಗಳಿಂದ ಅಪ್ಪ ನಂದ ಮಹಾರಾಜ ಸುನಂದರು ಅಲ್ಲಿ ಪುರದ ಹಿರಿಯರಿಗೆ ಕನ್ವಿನ್ಸ್ ಮಾಡ್ತಾರೆ, ಹೇಳ್ತಾರೆ, ಒಪ್ಪಿಸ್ತಾರೆ. ಅಷ್ಟು ಚಂದ ಮಾತಾಡೋ ಕೃಷ್ಣ ಈಗ ತಮ್ಮ ತಂದೆ ತಾಯಿಗಳಿಗೆ ಹೇಳಬೇಕಾಗಿದೆ, ನಾನು ಇನ್ನ ಬೃಂದಾವನದಲ್ಲಿ ಇರುವುದಿಲ್ಲ, ನಾನು ಹೊರಗೆ ಹೋಗ್ಬೇಕು, ಮಥುರಾಕ್ ಹೋಗ್ಬೇಕು ಅನ್ನೋಂಥದನ್ನ ಕನ್ವಿನ್ಸ್ ಮಾಡ್ಬೇಕು. ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಅಂತ ನೀವೆಲ್ಲ ಕೇಳಲಿಕ್ಕೆ ರೆಡಿ ಇದ್ದೀರಿ? ಹರೇ ಕೃಷ್ಣ. ಕೃಷ್ಣ ಹೇಳ್ತಾ ಹೋಗ್ತಾರೆ, ಏನಂತ ಹೇಳ್ತಾರೆ? ಕೃಷ್ಣ ತನ್ನ ಹೃದಯದ ಮೇಲೆ ಗೋವರ್ಧನ ಗಿರಿಯನ್ನ ಎತ್ತಿ ಇಟ್ಕೊಂಡಂಗಾಯ್ತು. ಯಾಕಂದ್ರೆ ಈ ಎಲ್ಲ ಮಾತುಗಳು ರಜವಾಸಿಗಳಿಗೆ ಸಮಜಾಯಿಸ್ಲಿಕ್ಕೆ ಅಲ್ಲ, ತನಗ ತಾನ ಸಮಜಾಯಿಸಿಕೊಳ್ಳಲಿಕ್ಕೆ ಹೇಳುವಂತ ಮಾತುಗಳು. ಕೃಷ್ಣ ತನ್ನ ದಿಲ್ಲ ಮೇಲೆ ಬಡ ಪತ್ತರ ಎತ್ತಿಟ್ಕೊಂಡಂಗ ಆಗ್ತದೆ. ಮಾತಾಜಿ ಯಶೋಧ ನಂದ ಮಹಾರಾಜರಿಗೆ ಟೋನ್ ಚೇಂಜ್ ಮಾಡಿ ಹೇಳಲಿಕ್ಕತ್ತಾರ. ಏನ್ ಟೋನ್ ಚೇಂಜ್ ಮಾಡಿ ಹೇಳಲಿಕ್ಕತ್ತಾರ? ಭಗವಾನ್ ಕೃಷ್ಣ ಯಶೋಧ ಮೈಗೆ ಅನೇಕ ಸುಳ್ಳುಗಳನ್ನು ಹೇಳ್ತದೆ. ಆ ಅಮ್ಮನಿಗೆ ಸುಳ್ಳು ಹೇಳೋದು, ಮೋಸ ಮಾಡೋದು, ಅದೆಲ್ಲ ಮಾಡ್ತಾ ಇದ್ರು ಸಣ್ಣವ್ರು ಇರ್ಬೇಕಾದ್ರೆ. ಏನು ಬೆಣ್ಣೆ ಕಳವು ಮಾಡ್ಬೇಕಾದ್ರೆ ಕಳವು ಮಾಡಿ ತಿಂದಿರ್ತಾನೆ, ಆದ್ರೂ ಕೂಡ ಹೇಳ್ತಾನೆ ಅವ್ರ ಮನೇಲಿ ತಿಂದೇ ಇಲ್ಲ ಅಂತ, ಬೆಣ್ಣೆ ತಿನ್ಲೇ ಇಲ್ಲ, ಮಣ್ಣು ತಿಂದಿದ್ದಾನೆ, ನಾ ಮಣ್ಣು ತಿನ್ಲೇ ಇಲ್ಲ ಅಂತ ಹೇಳ್ತಾನೆ, ಎಲ್ಲ ಸುಳ್ಳು ಹೇಳ್ತಾನೆ. ಆದ್ರೆ ಈಗ ಹೇಳುವಂತ ಸುಳ್ಳು ಇದೆಯಲ್ಲ, ಇದು ದೊಡ್ಡ ಸುಳ್ಳು. ಏನ್ ದೊಡ್ಡ ಸುಳ್ಳು? ಅಕ್ರೂರ ಒಂದು ಹೇಳ್ತಾ ಇದ್ದಾರೆ, ಸನ್ಮಾನ ಮಾಡ್ತಾ ಇದ್ದಾರೆ ಅಂತ ನಿಮ್ಮೆಲ್ಲರಿಗೂ, ನೀವು ಅದನ್ನ ಕೇಳಿಸ್ಕೊಳ್ಲಿಕ್ಕೆ ತಯಾರಿಲ್ಲ.
ಬರೀ ನಾ ಇಲ್ಲೇ ಬೃಂದಾವನದಲ್ಲಿ ಬರೀ ದನ ಕಾಯ್ತಾ ಇಲ್ಲೇ ಇರಲಿ? ನಾವು ಹೊರಗಡೆ ಹೋಗಿ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡ್ಕೊಳ್ಳೋದು ಬೇಡ ಅಂದ್ರ ನೀವು ನನ್ನ ಬಗ್ಗೆ ಎಷ್ಟೊಂದು ಈರ್ಷ್ಯೆ ಇಟ್ಕೊಂಡಿದ್ದೀರಿ ಅಂತ ಹೇಳಲಿಕ್ಕತ್ತಾನ. ತಂದೆ ತಾಯಿಗಳು, ತನ್ನ ಗೆಳೆಯರ ಬಳಗ, ಗೋಪಿಯರು, ಆ ದನ, ಗಿಳಿ, ಕೋಗಿಲೆಗಳು, ನವಿಲುಗಳು, ಆ ಮೊಲ, ಅಳಿಲು, ಎಲ್ಲ ಗಿಡ ಮರಗಳು ಎಲ್ಲವೂ ಕೇಳಿಸ್ಕೊಳ್ಳಿಕತ್ತಾವ. ನನಗೆ ಸನ್ಮಾನ ಸಿಗ್ತೈತಿ ಅನ್ನೋ ಸಲುವಾಗಿ ನೀವೆಲ್ಲ ಈರ್ಷ್ಯೆ ಮಾಡ್ಲಿಕ್ಕತ್ತೀರಿ. ಯಶೋದಮ್ಮಯ್ಯ ಹೇಳ್ತಾಳೆ, ಹೇ ಕೃಷ್ಣ, ಏನ್ ಹೇಳಲಿಕ್ಕೆ ನೀನು? ಈರ್ಷ್ಯೆ ನಿನ್ನ ಹೊತ್ತು ಹೆತ್ತು ಬೆಳೆಸಿ ನಿನ್ನ ಪಾಲನೆ ಪೋಷಣೆ ಮಾಡಿದವರು ನಾವು, ನಿನ್ನ ಬಗ್ಗೆ ನಾವು ಈರ್ಷ್ಯೆ ಮಾಡ್ತೇವೆ? ಈರ್ಷ್ಯೆ ಅನ್ನೋದು ಈ ಬೃಂದಾವನದಲ್ಲಿ ಯಾರಿಗೆ ಹೋಗಿ ಕೇಳಿದ್ರು ಕೂಡ ಈ ಶಬ್ದ ಗೊತ್ತಿಲ್ಲ. ಹೋಗಿ ಕೇಳಿ ನೋಡಿ, ಒಂದು ಗಿಡ ಮರಗಳಿಗೂ ಕೂಡ ಹೋಗಿ ಕೇಳಿ, ಇಲ್ಲಿರುವ ಪಕ್ಷಿಗಳಿಗೆ ಹೋಗಿ ಕೇಳಿ, ಪ್ರಾಣಿಗಳಿಗೆ ಕೇಳಿ. ಯಾವ ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ಗಿಡ ಮರಗಳಾಗಲಿ, ಇಲ್ಲಿನ ಮಣ್ಣಿನ ಕಣ ಕಣದಲ್ಲಿ ಕೂಡ ಈರ್ಷ್ಯೆ ಅನ್ನುವಂಥ ಶಬ್ದ ಪ್ರತಿಧ್ವನಿಸುವುದಿಲ್ಲ, ಕೇಳಿಸುವುದೇ ಇಲ್ಲ. ನಮಗೆ ಈರ್ಷ್ಯೆ ಅಂತ ಹೇಳಕತ್ತಿ? ಹೇ ಕೃಷ್ಣ, ನನಗೆ ಈರ್ಷ್ಯೆ ಅಂತ ಹೇಳಕತ್ತೀರಿ? ಕೃಷ್ಣ ಈ ಶಬ್ದ ಹೇಳಿದಾಗ ಬ್ರಜವಾಸಿಗಳಿಗೆ ಹೇಳಿಲ್ಲ, ತನ್ನ ಮೇಲೆನ ದೊಡ್ಡ ಕಲ್ಲು ಎತ್ತಿ ಹಾಕೊಂಡಂಗ ಆಗ್ತದೆ. ಯಾರ ಮುಖವನ್ನು ನೋಡ್ಲಿಕ್ಕೆ ಆಗ್ತಿಲ್ಲ, ಯಾರ ಕಣ್ಣುಗಳಲ್ಲಿ ಕಣ್ಣು ಇಟ್ಟು ಅವ್ರು ಕೂಡ ಮಾತು ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದ್ರೂ ಕೂಡ ಕೃಷ್ಣ ಧೈರ್ಯವಾಗಿ ಈ ಶಬ್ದನ ಹೇಳಿದ. ಯಾಕೆ ಹೇಳಿದನಂದ್ರೆ, ಯಾವಾಗ ಈ ಶಬ್ದ ಉಪಯೋಗ ಮಾಡಲಿಲ್ಲ ಅಂದ್ರೆ ಇವರ ಪ್ರೇಮ ಬಂಧನದಿಂದ ನಾವು ಮುಕ್ತಿ ಹೊಂದಲಿಕ್ಕೆ ಆಗುದೇ ಇಲ್ಲ ಅಂತ, ಬಿಡುಗಡೆ ಆಗುದೇ ಇಲ್ಲ, ನಾವು ಹೋಗ್ಲಿಕ್ಕೆ ಆಗುದೇ ಇಲ್ಲ ಅಂತ. ಯಶೋದ ನನ್ನ ಮಹಾರಾಜರಿಗೆ ವಜ್ರಘಾತ ಆತು. ವಜ್ರಘಾತ ಅಂದ್ರೆ ಸಿಡಿಲು ಬಡಿತ. ಸಿಡಿಲು ಹೊಡೆದ್ರೆ ಹೆಂಗಾಗ್ತದೆ, ಎಷ್ಟು ಸೌಂಡು, ಅದರದ್ದು ಧಮಾಕ, ಅದರದ್ದು ಸೌಂಡು ಎಷ್ಟೊಂದು ಭಯಂಕರವಾಗಿರ್ತದೆ. ಯಾರ ಹೃದಯವಾಗಲಿ ಅದು ಕ್ಷಣ ಟೈಮ್ ಅದಿರಿ ಬಿಡ್ತದೆ. ಹಂಗ ಯಶೋದಮಯ್ಯ ನಂದ ಮಹಾರಾಜರು ಅಲ್ಲಿರುವಂತ ಎಲ್ಲರ ಹೃದಯದ ಮೇಲೆ ಒಂದು ವಜ್ರಾಘಾತ ಆಯ್ತು, ಸಿಡಿಲು ಹೊಡೆದಂಗಾಯ್ತು. ಅವಾಗ ಯಾವಾಗ ಕೃಷ್ಣ ಇದನ್ನ ಮಾತು ಹೇಳಿದ್ರೆ ಎಲ್ಲರೂ ಶಾಂತವಾಗಿ ಹೋಗ್ಬಿಟ್ರು, ಶಾಂತ ಆಗ್ಬಿಟ್ರು. ಅಕ್ರೂರು ಹೇಳ್ತಾನೆ, 2 ದಿನಕ್ಕೆ ಹೋಗಿ ಕರ್ಕೊಂಡು ಹೋಗ್ತೇವೆ, ಸನ್ಮಾನ ಮಾಡ್ತೇವೆ, ಮತ್ತು ಮಾರನೇ ದಿನ ಇಲ್ಲಿ ಬಂದು ಬಿಡ್ತದೆ. ಯಾರು ಅವನ ಮಾತು ಕೇಳಿಸ್ಕೊಳ್ಲಿಕ್ಕೆ ತಯಾರಿ. ಆವತ್ತಿನ ರಾತ್ರಿ ಕೃಷ್ಣ ಏನ್ ಮಾಡ್ತಾನೆ, ತನ್ನ ತಾಯಿಯನ್ನು ತಬ್ಬಿಕೊಂಡು ಮಲ್ಕೊಳ್ತಾನೆ. ತನ್ನ ತಾಯಿಯ ಪ್ರತಿಯೊಂದು ಅಂಗಗಳನ್ನು ಮುಟ್ತಾನೆ. ಯಾಕಂದ್ರೆ ಕೃಷ್ಣನಿಗೆ ಗೊತ್ತದೆ, ಇನ್ನು ಮುಂದಿನ ರಾತ್ರಿಗಳ ನಾವು ಒಬ್ಬವನೇ ಮಲಗಬೇಕು. ನನ್ನ ತಾಯಿಯ ಸಂಗ ನನಗೆ ಸಿಗುವುದಿಲ್ಲ. ನನ್ನ ತಾಯಿಯ ಅಂಗದ ಗಂಧ, ಸುಗಂಧ, ಆ ವಾಸನೆ ನನಗಿನ್ನೆಂದೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ಅಪ್ಪಚ್ಚಿಯಾಗಿ ಅಮ್ಮನ ಒಂದು ಮಡಿಲಲ್ಲಿ ಬಾಯಿಸ್ಕೊಂಡು ಮಲಗ್ಕೊಂತಾನೆ. ಆ ಮಲ್ಕೊಂಡಿರುವಂತವನ್ನ ನೋಡಿ ಅಮ್ಮ ಹೇಳ್ತಾಳೆ, ಯಾಕೆ ಇಷ್ಟೊಂದು ಈ ರೀತಿ ಮಲಗ್ತಾ ಇದ್ದಾನೆ ಇವನು ಅಂತ. ಯಾಕೆ ಮಲಗ್ತಾ ಇದ್ದಾನೆ? ಅಮ್ಮನಿಗೂ ಕೂಡ ನಿದ್ರೆ ಬರ್ತಾ ಇಲ್ಲ. ಕೃಷ್ಣನ ಅನ್ಕೊಂತಾನೆ, ನಾಳೆಯ ರಾತ್ರಿಗಳು, ಇನ್ನ ಮುಂದೆ ಬರುವಂತ ರಾತ್ರಿಗಳೆಲ್ಲ ನಾವು ಒಬ್ಬನೇ ಕಳಿಬೇಕಾಗ್ತದೆ. ನಂದ ಮಹಾರಾಜರು ಯಶೋದಮಯ್ಯ ಅವರಿಗೆ ಕೇಳ್ತಾನೆ, ಹೇ ಯಶೋದ, ನಿನ್ನ ಮಗನ ನಿನ್ನ ಹತ್ರನ ಮಲಗಿಸ್ಕೊಂಡ್ರ ಮತ್ತೆ ನನ್ನ ಹತ್ರ ಮಲಗೋದು ಯಾವಾಗಿನ? ಆದ್ರೆ ನನ್ನ ಯಶೋದಮಯ್ಯ ಹೇಳ್ತಾಳೆ, ನಿನ್ನ ಮಗನ ಬೇಕಾದ್ರೆ ಕೇಳ್ಕೊ, ನಿನ್ನ ಹತ್ರ ಮಲಗ್ತಾನಂದ್ರೆ ಕೇಳು. ಕೃಷ್ಣ ನಂದ ಮಹಾರಾಜರ ಹತ್ರ ಮಲಗ್ತಾನೆ ಇರ್ಲಿಲ್ಲ. ಆದ್ರೂ ಕೂಡ ನಂದ ಮಹಾರಾಜರಿಗೆ ಬಹಳ ದುಃಖ ಆಗ್ತದೆ. ಆಗ್ತಾ ಇರ್ಬೇಕಾದ್ರೆ ಯಶೋದಮಯ್ಯ ಹೇಳ್ತಾಳೆ, ಚಿಂತೆ ಮಾಡ್ಬೇಡ, ನೀನು ಬರೀ ಯಾವಾಗಲೂ ಕೃಷ್ಣ ನಿನ್ನ ಹತ್ರನೇ ಇದ್ರೆ ಹೇಗೆ, ನನ್ನ ಹತ್ರನೂ ಇರ್ಬೇಕಿಲ್ಲ ಅಂತ ನಂದ ಮಹಾರಾಜ ಕೇಳಿದಾಗ
ನಂದ ಮಹಾರಾಜರಿಗೆ ಯಶೋದಮ್ಮ ಹೇಳ್ತಾಳೆ, ನೋಡು ನಿಮ್ಮ ಬಟ್ಟೆಗಳದಾವಲ್ಲ, ಆ ಬಟ್ಟೆಗಳನ್ನ ರಾತ್ರಿ ಮಲಗಬೇಕಾದ್ರೆ ಕೃಷ್ಣನಿಗೆ ಹಾಕ್ತೇನೆ ನಾನು. ಕೃಷ್ಣನಿಗೆ ಹೇಳ್ತಾಳೆ, ಅಮ್ಮ ನನಗೆ ಈ ಬಟ್ಟೆಗಳನ್ನ ಯಾಕೆ ತೊಡಿಸ್ತಾ ಇದೀಯ? ಅಪ್ಪಾಯಿನ ಬಟ್ಟೆಗಳನ್ನು. ಅಪ್ಪಾಯಿನ ಬಟ್ಟೆಗಳು ದೊಡ್ಡವಾಗ್ತಾವ. ದೊಡ್ಡದಾದ ಬಟ್ಟೆಗಳನ್ನ ಧಾರಣೆ ಮಾಡಿ ರಾತ್ರಿ ಮಲಗೋದು. ಮಲ್ಕೊಳಪ್ಪ, ಆದ್ರೂ ಹಾಕೊಂಡು ಮಲ್ಕೋ ಅಂತ. ರಾತ್ರಿ ಹಾಕೊಂಡು ಮಲ್ಕೊಳ್ತಾನೆ. ಬೆಳಿಗ್ಗೆ ಇದ್ದಾಗ ಆ ಬಟ್ಟೆಯನ್ನ ಆ ಅಪ್ಪಾಯಿನಿಗೆ ಕೊಡ್ತಾರೆ. ಯಾರು? ನಂದ ಮಹಾರಾಜರು ಆ ಬಟ್ಟೆಯನ್ನು ಧಾರಣೆ ಮಾಡೋದ್ರಿಂದ ಆ ಕೃಷ್ಣ ಭಾವನದ ಕೃಷ್ಣನ ಒಂದು ಗಂಧ ಅಥವಾ ಸುಗಂಧ, ಶರೀರದ ಗಂಧ ಏನಿರ್ತದಲ್ಲ, ಅದು ಅವ್ರಿಗೆ ಮೆಹಸೂಸ್ ಆಗ್ತಿರುತ್ತೆ. ಯಾವಾಗಲೂ ಕೃಷ್ಣಮಯವಾಗಿರ್ತಾರಂತ. ಇವತ್ತಿನ ರಾತ್ರಿ ಆದ್ಮೇಲೆ ಮಾರನೇ ದಿನ ಹೇಳಿದೆ, ನಂದ ಮಹಾರಾಜರು ಕೃಷ್ಣನ ನನ್ನ ಜೊತೆಗೆ ಒಂದಿನ ಮಲಗ್ಲಿಕ್ಕೆ ಬಿಡು ಅಂತ. ಯಶೋದಮ್ಮಯ್ಯ ಹೇಳ್ತಾಳೆ, ಕೃಷ್ಣಗೆ ಹೇಳ್ತಾಳೆ, ಕೃಷ್ಣ ಕೇಳೋ. ಕೃಷ್ಣ ಹೇಳ್ತಾನೆ, ಆಯ್ತು. ಅವ್ರಿಗೆ ಯಾಕಂದ್ರೆ ಮುಂದ ಇನ್ನೆಂದೂ ನನ್ನ ಮಹಾರಾಜರ ಬಗಲಲ್ಲಿ ನಾವು ಮಲಗ್ಲಿಕ್ಕೆ ಆಗೋದಿಲ್ಲ, ಒಂದು ದಿನ ಆದ್ರೂ ಮಲಗೋಣ. ನನ್ನ ಮಹಾರಾಜರನ್ನ ಅಪ್ಪಚ್ಚಿಯಾಗಿ ಮಲ್ಕೊಂಡು ಅವ್ರನ್ನ ಹಿಡ್ಕೊಂಡು ತಬ್ಕೊಂಡು ಮಲ್ಕೊಂಡ್ರು ಕೂಡ ಕೃಷ್ಣನಿಗೆ ನಿದ್ರೆ ಬರ್ತಾ ಇಲ್ಲ. ಈ ಕಡೆಯಿಂದ ಈ ಕಡೆ ಸರಿತಾರೆ, ಈ ಕಡೆಯಿಂದ ಈ ಕಡೆ ಸರಿತಿದ್ದಾರೆ. ಕೃಷ್ಣನಿಗೆ ನಿದ್ರೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಹಾರಾಜರು ಕೂಡ ನಿದ್ರೆ ಮಾಡ್ತಾ ಇಲ್ಲ. ಯಾಕಂದ್ರೆ ಈ ಮುಂದಿನ ದಿನಗಳಲ್ಲಿ ನಾವು ನನ್ನ ಮಹಾರಾಜರನ್ನು ಬಿಟ್ಟು ಇನ್ನು ಅಗಲಿ ಹೋಗ್ಬೇಕಾಗ್ತದೆ. ಇನ್ನೆಂದೂ ಇಂಥ ಒಂದು ಸುಖ ನಿದ್ರೆಗಳು ನಮಗೆ ಜೀವನದಲ್ಲಿ ಸಿಗುದಿಲ್ಲ ಅಂತ ಕೃಷ್ಣ ಯೋಚನೆ ಮಾಡ್ತಾರೆ. ಹಿಂಗ ಬ್ರಜ ಪ್ರೇಮ ಎಷ್ಟೊಂದು ಅನನ್ಯವಾಗಿದೆ, ಎಷ್ಟೊಂದು ಗಾಢವಾಗಿದೆ, ಎಷ್ಟೊಂದು ಗಂಭೀರವಾಗಿದೆ ಅಂತ. ಪಿಬತ ಭಾಗವತಂ ಮುಹುರಹೋ ರಸಿಕ ಭುವಿ ಭಾವಿಕ ರಸಮಾಲಯಂ. ಅಂದ್ರೆ ಭಾಗವತಂ ಅನ್ನೋದು ರಸಮಾಲಯ ಅಂತ ಹೇಳ್ತದೆ. ಯಾಕಂದ್ರೆ ಭಾಗವತಂ ಏನ್ ಹೇಳ್ತದ? ಭಾಗವತಂ ಇದ ಹೇಳ್ತದ, ಭಕ್ತರ ಒಂದು ವರ್ಣನೆ ಕೊಡ್ತದ. ಏನದ? ರಸಮಾಲಯ. ಯಾವಾಗ ಹಿಮಾಲಯ ಅಂದ್ರೆ ಅಲ್ಲಿ ಹಿಮ ಅದ. ಔಷಧಾಲಯ, ಔಷಧ ಸಿಗುವಂತ ಔಷಧಾಲಯ. ವಿದ್ಯಾಲಯ, ಆ ವಿದ್ಯಾಲಯ ಅಂದ್ರೆ ಅಲ್ಲಿ ಸಿಗುವಂಥದ್ದು ಏನು? ವಿದ್ಯೆನ ಸಿಗ್ತದ, ಅದು ವಿದ್ಯೆದ ಆಲಯ. ಹಿಂಗ ಇದು ರಸಮಾಲಯ. ಯಾದರ ರಸ? ಪ್ರೇಮ ರಸ. ಆ ಪ್ರೇಮ ರಸದ ಆಲಯ. ಅದನ್ನ ಅನುಭವಿಸ್ಲಿಕ್ಕತ್ತಾರ ಯಾರ? ಕೃಷ್ಣ. ಇದನ್ನ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ತಂದೆ ತಾಯಿಗೆ ಯಾವ ರೀತಿ ಹೇಳೋದು ಅಂತ ಅಕ್ರೂರನಿಗೆ ಹೇಳಿದ, ನಾಳೆಯ ಮುಂಜಾನೆಯ ಬ್ರಾಹ್ಮಿ ಮುಹೂರ್ತಕ್ಕಿಂತ ಮೊದಲ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಹೊರಡಬೇಕು. ಎಷ್ಟು ಸಾಧ್ಯ ಐತೆ ಅಷ್ಟು ಸಾಧ್ಯ ಹೊರಟೋಗಿ ಬಿಡಬೇಕು. ಯಾರಿಗೂ ನಾವು ಮುಖ ತೋರಿಸ್ಬಾರ್ದು ಅಂತ. ಬೆಳಗ್ಗೆ ಬೇಗ ಎದ್ದ ಕೃಷ್ಣ. ಎದ್ದು ತಾನೇ ಸ್ನಾನಾದಿಗಳನ್ನು ಮಾಡಿಕೊಂಡ, ತಿಲಕ ಧಾರಣೆ ಮಾಡಿದ, ಕೊರಳಲ್ಲಿ ಹಾರ ಹಾಕೊಂಡ, ಧೋತಿ ಉಟ್ಕೊಂಡ, ಪಿತಾಂಬರಿಯನ್ನು ಹೇಳ್ಕೊಳ್ಬೇಕಾದ್ರೆ ಅಮ್ಮ ಎದ್ದು ಇನ್ನೇನು ಸ್ನಾನಕ್ಕ ರೆಡಿ ಮಾಡ್ಬೇಕಂತ ನೋಡ್ತಾ ಇದ್ದಾರೆ. ಅಮ್ಮನ ಇವ ಆಲ್ರೆಡಿ ರೆಡಿ ಆಗಿದ್ದಾನೆ. ಎಂದೂ ಅಮ್ಮ ಹೇಳೋಕ್ಕಿಂತ ಮೊದಲೇ ಎಂದೂ ಎದ್ದಿದ್ದಿಲ್ಲ ಕೃಷ್ಣ. ಯಾವಾಗಲೂ ಸುಖನಿದ್ರೆಯಲ್ಲಿ ಇರ್ತಾ ಇದ್ದ. ಭಗವಾನನ್ನು ಎಬ್ಬಿಸ್ತಾರಲ್ಲ ಮುಂಜಾನೆ, ಎದ್ದು ಹೇಳು ಭಗವಾನ್, ಹೇಳು ಅಂತ. ಸುಖನಿದ್ರೆಯಲ್ಲಿ ಇರ್ತಾನಂತೆ ಭಗವಾನ್. ನಿಮ್ಮ ಸುಖನಿದ್ರೆಯನ್ನು ಬಿಟ್ಟು ಹೇಳಪ್ಪ ಅಂತ. ಹಂಗ ಯಶೋದಮ್ಮಯ್ಯ ಯೋಚನೆ ಮಾಡ್ತಾರೆ, ಇವತ್ತು ಇಷ್ಟೊಂದು ಬೇಗ? ಹೇ ಕೃಷ್ಣ, ಇವತ್ತು ನೀನೇ ಸ್ನಾನ ಮಾಡಿದೆ? ಹೌದಮ್ಮ ನಾನೇ ಮಾಡಿದೆ. ನೀನೇ ಡ್ರೆಸ್ ಹಾಕೊಂಡೆ? ಹೌದಮ್ಮ ನಾನೇ ಹಾಕೊಂಡೆ. ಆದ್ರೂ ಕೂಡ ನಾನೇ ತಿಲಕ ಹಚ್ಕೊಂಡಿದ್ದೀನಿ. ಆದ್ರೂ ನಿನ್ನಂಗ ಸಜಾವಟು, ನಿನ್ನಂಗ ಬಟ್ಟೆ ಹಾಕುವಂತ ವಿಧಾನದಲ್ಲಿ ನಾ ಹಾಕೊಳ್ಳಿಕ್ಕೆ ಆಗುದಿಲ್ಲಮ್ಮ ಅಂತ. ಅಮ್ಮನಿಗೊಂದು ಮನೆ ಅನಿಸ್ಲಿಕ್ಕತ್ತು, ಮಗ ಏನೋ ಚೇಂಜ್ ಆಗ್ತಾ ಇದ್ದಾನೆ, ಏನೋ ಬದಲಾವಣೆ ಆಗ್ತಾ ಇದೆ ಅಂತ. ಅಕ್ರೂರನಿಗೆ ಹೇಳಿದ್ದ, ಇನ್ನೇನು ಬಂದು ನಂದ ಭವನದ ಒಂದು ಬಾಗಿಲ ಓಪನ್ ಮಾಡಿ ಇನ್ನು ಹೋಗ್ಬೇಕು ಅಂತ ಯೋಚನೆಯಲ್ಲಿ ಇರ್ಬೇಕಾದ್ರೆ ಹೊರಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ಬ್ರಜವಾಸಿಗಳು, ಪುರಜನರು ಎಲ್ಲರೂ ಇದೆ. ಅದರಲ್ಲಿ ಆಕಳಗಳು, ಆಕಳ ಕರುಗಳು, ಗಿಳಿ, ನವಿಲು, ಕೋಗಿಲೆಗಳು, ಪಕ್ಷಿಗಳು, ಸಣ್ಣ ಸಣ್ಣ ಮಕ್ಕಳು, ಗ್ವಾಲ ಬಾಲರು, ಅವನ ಸ್ನೇಹಿತರು, ತುಷ್ಟ ಕೃಷ್ಣ, ಸುಬಲ, ಅನೇಕ ಅವರ ಗೆಳೆಯರು, ಮಧುಮಂಗಲ,
ಎಲ್ಲ ಕಾಯ್ಲಿಕತ್ತಾರ. ಅಯ್ಯೋ, ರಾತ್ರಿ ಎಲ್ಲ ಅವ್ರು ನಿದ್ರೆ ಮಾಡಿಲ್ಲ. ನಾಳೆ ಕೃಷ್ಣ ಹೊರಡುತ್ತಾರ ಅನ್ನೋದು ಗೊತ್ತಾದ್ಮೇಲೆ ರಾತ್ರಿ ಎಲ್ಲ ಅವರು ಭವನದ ಮುಂದ್ಗಡೆನೆ ನಿದ್ರೆ ಬಿಟ್ಟು ಕಣ್ಣು ಕೆಂಪಾಗಿದೆ, ಕಾಯ್ತಾ ಇದ್ದಾರೆ. ಕೃಷ್ಣ ಹೊರಗೆ ಬರುವುದನ್ನು ನೋಡಿದ ಅವನು, ಕೃಷ್ಣ ಬರುವುದನ್ನು ನೋಡ್ತಾ ಇದ್ದಾರೆ, ಕೃಷ್ಣ ಅವರನ್ನು ನೋಡ್ತಾ ಇದ್ದಾರೆ. ಕೃಷ್ಣ ಕಳೆದು ಹೋಗ್ಬಿಡ್ತಾನೆ, ತನ್ನನ್ನು ತಾನು ಸೋತು ಹೋಗ್ಬಿಡ್ತಾನೆ. ಏನು ಉತ್ತರ ಕೊಡಬೇಕು? ಕೃಷ್ಣ ಎಲ್ಲ ಮಾತಿನಲ್ಲಿನೂ ಗೆಲ್ತಾ ಇದ್ರು. ಅದಕ್ಕೆ ಅವನಿಗೆ ಅಜಿತ ಅಂತ ಕರೀತಾರೆ. ಅವನ್ನ ಯಾರು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನನ್ನು ಯಾರು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೃಷ್ಣ ಅವರ ಪ್ರೇಮದ ಭಕ್ತಿಯಲ್ಲಿ ಕೃಷ್ಣ ಸೋತು ಹೋಗ್ಬಿಡ್ತಾನೆ. ರಾಧಾರಾಣಿಗೆ ಮಾತಾಡ್ಲಿಕ್ಕೆ ನೋಡ್ತಾನೆ. ರಾಧಾರಾಣಿ ಹೇಳ್ತಾಳೆ, ನಾನು ಅಂಧ ಪ್ರೇಮಿಯೋ ಅಥವಾ ಕರ್ತವ್ಯ ಪ್ರೇಮಿ? ಕೃಷ್ಣ, ಇದಕ್ಕೆ ಉತ್ತರ ಕೊಡು. ಇದಕ್ಕೆ ಉತ್ತರ ಕೊಟ್ರೆ ನೀನು ಏನನ್ನು ಯೋಚನೆ ಮಾಡಿದೆ ಅದಕ್ಕೆ ನಾನು ಹೋಗ್ಲಿಕ್ಕೆ ನಾ ಬಿಡ್ತೇನೆ. ಅಂದ್ರ ಭಗವಾನಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಂಧ ಪ್ರೇಮಿ ಆದ್ರೆ ನಾನು ನಿನ್ನನ್ನು ಹೋಗ್ಲಿಕ್ಕೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಅಂಧ ಪ್ರೇಮಿ ಆದ್ರೆ ಒಬ್ಬ ಪ್ರೇಮಿ ಮತ್ತು ತನ್ನ ಪ್ರೇಮಿಯ ವಿರಹದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕರ್ತವ್ಯ ಪ್ರೇಮದಲ್ಲಿ ಆದ್ರೆ ನಾನು ನಿನ್ನ ಹೋಗ್ಲಿಕ್ಕೆ ಬಿಡ್ತೇನೆ ಅಂತ. ಯಾವುದೇ ಪ್ರಶ್ನೆಗೂ ಕೃಷ್ಣ ಅವಳ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅವಳ ಮಾತಿಗೆ ಹೋಗೊಟ್ಟು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನು ಹೇಳಿಲ್ಲ, ತಿರುಗಿ ನೋಡ್ದ, ನಾವು ವಾಪಸ್ ಹೊರಟ್ಬಿಟ್ಟು. ಮಧುಮಂಗಲ ಅವ್ರ ಗೆಳೆಯರು, ಹೇ ಕೃಷ್ಣ, ನಾವು ನಿನ್ ಜೊತೆಗೆ ಓಡಾಡಿದೀವಿ, ನಾವು ನಿನ್ ಜೊತೆಗೆ ಆಟ ಆಡಿದೀವಿ. ಅವರೆಲ್ಲ ತಮ್ಮ ಗೆಳೆತನದ ಸವಿ ನೆನಪುಗಳನ್ನ ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಕೃಷ್ಣ ಅದೆಲ್ಲದಕ್ಕೂ ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವನನ್ನು ತಬ್ಬಿಕೊಳ್ತಾನೆ, ಕಣ್ಣೀರು ಹರಿತದ, ಆದ್ರೂ ಕೂಡ ಏನು ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಅದರ ನಡುವೆ ಆಕಳುಗಳು ಬರ್ತಾವು. ಆಕಳಗಳ ಕೊರಳುಗಳನ್ನು ಹಿಡ್ಕೊಂಡು ತಪ್ಪಿಕೊಳ್ತಾನೆ. ಆಕಳುಗಳು ಕೂಡ ಕಣ್ಣಿನಿಂದ ನೀರು ಹರಿತದ. ಆಕಳ ಕರುಗಳು ನೀರು ಹರಿಸ್ತದವು. ಆಕಳ ಕರುಗಳು ಹಾಲು ಕುಡಿಯೋದನ್ನು ಮರೆತು ಹೋಗ್ತಾವು. ಆಕಳು ಹಾಲು ಕೊಡೋದನ್ನು ಮರೆತು ಹೋಗ್ತದೆ. ಆಕಳ ಕರು ಕಂಬ ಅಂತ ಕೂಗ್ತಾ ಇದ್ದವು, ಅಮ್ಮನ ಕುರಿತು ಕೂಗ್ತಾ ಇಲ್ಲ, ಕೃಷ್ಣನ ಕೂಗ್ತಾ ಇದ್ದಾವು. ಇಲ್ಲಿ ಕೋಗಿಲೆ ಗಿಳಿಗಳು ಕೃಷ್ಣನ ಕರೀತಾ ಇದ್ದಾವೆ. ಗಿಡಗಳು ಸಪ್ಪಳೆ ಮಾಡ್ತಾ ಇಲ್ಲ, ಶಾಂತವಾಗಿದ್ದಾವು. ತಮ್ಮ ಎಲೆಗಳನ್ನು ಕೂಡ ಅದುರಿಸ್ಲಿಕ್ಕೆ ತಯಾರಿಲ್ಲ. ಗಾಳಿ ಬೀಸುವುದನ್ನು ನಿಲ್ಲಿಸ್ಕೊಂಡ್ಬಿಡ್ತು. ಕೃಷ್ಣ ಹೊರಟು ಹೋಗ್ತಾ ಇದ್ದಾರೆ. ಅಲ್ಲಿರುವಂತ ಬ್ರಜವಾಸಿಗಳು ಎಲ್ಲರ ಕಣ್ಣಿನಲ್ಲಿ ನೀರು ಹರಿತಾ ಇದೆ. ಅವ್ರು ಅನ್ಕೊಂಡಿದ್ದಾರೆ, ಅಕ್ರೂರ್ ಹೇಳ್ತಾನೆ, 2 ದಿನ ಮಾತ್ರ, ಪರಸು ಆ ಜಾಗ, ಪರಸು ಆ ಜಾಗ. ಅವ್ರಿಗೆ ಏನ್ ಕೇಳಿಸ್ತದ? ಪರಸು ಅನ್ನೋ ಶಬ್ದ ವರ್ಷ ಅನ್ನೋ ಶಬ್ದ ಆಗಿ ಕೇಳಿ ಬರ್ತದೆ. ಪರಸು ಅಂದ್ರೆ 1 ವರ್ಷ ಅಂತ, 1 ವರ್ಷ ಬಿಟ್ಟು ಬರ್ತಾನಂತ. ಅಂದ್ರೆ 2 ದಿನ ಕೂಡ ಅವರು ಕೃಷ್ಣನನ್ನು ಅಗಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಇದು ನೋಡ್ರಿ, ವಾತ್ಸಲ್ಯ ಪ್ರೇಮ, ಸಾಖ್ಯ ಪ್ರೇಮ, ಮಾಧುರ್ಯ ಪ್ರೇಮ, ಶಾಂತ ರಸದಲ್ಲಿ, ದಾಸ್ಯ ರಸದಲ್ಲಿ, ಯಾ ರಸದಲ್ಲಿ ಯಾವ್ರು ಯಾರ್ಯಾರಿದ್ದಾರೆ ಈಗ, ಮಧುಮಂಗಲ ಅವರೆಲ್ಲ, ಕುಚೇಲ, ಸುಧಾಮ, ಸುಬಲ, ಅವರೆಲ್ಲ ಸಾಕ್ಯ ರಸದಲ್ಲಿ ಆದಾನ ಪ್ರದಾನ ಮಾಡ್ತಾರೆ. ಅವರ ತಾಯಿ ತಂದೆಯರು ಮಾತೃ ಪ್ರೇಮದಲ್ಲಿ ಆದಾನ ಪ್ರದಾನ ಆಗ್ತದೆ. ಗಿಡ ಗಂಟಿಗಳು ಬೃಂದಾವನದ ಶಾಂತ ವಾತಾವರಣ, ಶಾಂತ ರಸದಲ್ಲಿ, ದಾಸ್ಯ ರಸದಲ್ಲಿ, ಗೋಪಿಯರು, ರಾಧಾರಾಣಿಯರು ಅವರು ಮಾಧುರ್ಯ ರಸದಲ್ಲಿ ಕೃಷ್ಣನ ಜೊತೆಗೆ ಆದಾನ ಪ್ರದಾನ ಆಗ್ತದೆ. ಹಿಂಗ ಕೃಷ್ಣ ಅವರಿಗೆ ಏನು ಉತ್ತರ ಕೊಡದಾನೆ?
ಅಕ್ರೂರಿಗೆ ಹೇಳ್ತಾನೆ, ಅಕ್ರೂರ್ ನೀನು ಗಾಡಿ ನಿಲ್ಲಿಸ್ದ ಎಷ್ಟು ಸಾಧ್ಯದ ಎಷ್ಟು ಸ್ಪೀಡ್ ಆಗಿ ಕುದುರೆಗಳನ್ನು ಓಡಿಸ್ಲಿಕ್ಕೆ ಆಗ್ತದ ಓಡಿಸ್ತಾ ಹೋಗು. ಕುದುರೆಗಳನ್ನು ಎಷ್ಟು ಸಾಧ್ಯತೆ ಐತಿ ಅಷ್ಟಾಗಿ ಓಡಿಸ್ತಾ ಹೋಗು ಅಂತ. ಯಶೋಧ ಮೈಯಾಗೆ ನಾ ಸತ್ಕಾರ ತಗೊಂಡು ಬರ್ತೇನೆ ಅಂತೆ. ಹೋಗಪ್ಪ ಹೋಗೋ ನೀನು ಹೋಗಂತ. ಹೋಗೋಕ್ಕಿಂತ ಆದ್ರೂ ಅವ್ರು ಹೋಗ್ಲಿಕ್ಕೆ ಬಿಡುದಿಲ್ಲ ಅನ್ನೋದು ಗೊತ್ತಾಯ್ತು. ಅವಾಗ ಅಕ್ರೂರ ಇವ್ರಿಗೆ ಬಂದು ಹೇಳ್ತಾನೆ, 2 ದಿನ ಮಾತ್ರ ಅಷ್ಟೇ ಅಲ್ಲ ಯಶೋಧಮಯ್ಯ, ನೀ ಅನ್ಕೊಂಡಿದೆಯಲ್ಲ ಈ ಕೃಷ್ಣ ನಿನ್ನ ಮಗ ಅಲ್ಲ ಅಂತ ಹೇಳ್ತಾರ. ಯಾವಾಗ ನಿನ್ನ ಮಗ ಅಲ್ಲ ಅಂತ ಹೇಳ್ತಾರ ಅವಾಗೆಲ್ಲ ಸಿಡಿಲಿನ ಆಘಾತ ಅವರ ಹೃದಯದ ಮೇಲೆ ಬಡದು ಚಪ್ಪರಿಸ್ದಂಗ ಆಗ್ತದೆ. ಇದನ್ನ ಯಾರು ಹೇಳಿದ್ರು? ಅವಾಗ ಅಕ್ರೂರ್ ಹೇಳ್ತಾನೆ, ನೀ ಹೇಳೋದನ್ನ ನಾನು ಹೇಗ್ ನಂಬಲಿ ಅಂತ. ನಾ ಹೇಳಿದ್ದಲ್ಲಮ್ಮ, ಇದನ್ನ ದೇವಿಕೆ ಹೇಳಿ ಕಳಿಸಿದಳ ಅಂತ. ಕೃಷ್ಣನ ಜನ್ಮ ವೃತ್ತಾಂತವನ್ನ ದೇವಿಕಿ ಅಕ್ರೂರ್ನಿಗೆ ಹೇಳಿದ್ರು. ಅಕ್ರೂರ ಇವಾಗ ಯಶೋಧಮಯ್ಯ ಹೇಳ್ತದೆ. ಅವಾಗ ಅವಳು ಎದೆ ದಸಕ್ಕಂದು ಕೆಳಗ್ ಕೂತು ಅಳ್ಳಿಕತ್ತಾಳ. ಯಾಕ ಅಕ್ರೂರ್ನಿಗೆ ಬುದ್ಧಿ ಇರ್ಲಿಲ್ಲೇನು? ಈ ಟೈಮ್ನಾಗ ಇದನ್ನ ಹೇಳೋ ಅವಶ್ಯಕತೆ ಇತ್ತೇನು ಅಂತ. ಯಾಕೆ ಹೇಳಿದ್ರು ಅಂತ ಈ ಪ್ರಶ್ನೆ ಕೇಳಿದ್ರೆ, ಅಕ್ರೂರ ಇದನ್ನ ದೇವಿಗೆ ಹೇಳಿದಾಳೆ, ಇದನ್ನ ಹೇಳಿದ್ರೆ ಮಾತ್ರ ಕೃಷ್ಣನ ಬಿಡ್ತಾಳ ಯಶೋಧಮಯ್ಯ, ಇಲ್ಲ ಅಂದ್ರೆ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ. ದೇವಿಕಿ ಪ್ರತಿದಿನನು ವಸುದೇವ್ ಹೇಳ್ತಿದ್ಲು. ಇಷ್ಟೊಂದು ನಿತ್ರಣ ಆಗಿದ್ಲಿಕ್ಕೆ, ಯಾಕಂದ್ರೆ ಅನೇಕ ರಾಕ್ಷಸರನ್ನು ಕಳಿಸಿಕೊಟ್ಟ. ಇವತ್ತ ಈ ರಾಕ್ಷಸ ಹೋದ, ಇವತ್ತು ಈ ರಾಕ್ಷಸ ಹೋದ ಅಂತಂದಾಗ ದೇವಿಕೆ ಏನ್ ಮಾಡ್ತಾ ಇದ್ರು? ಯಾವ ರಾಕ್ಷಸ ಹೋದಾನ ಅಂತಂದು ಕೊಡ್ಲೇ ಅವತ್ತ ನಿರ್ಜಲ ಉಪವಾಸ ಮಾಡ್ತಾ ಇದ್ರು ಕೃಷ್ಣನ ಒಂದು ಸಂರಕ್ಷಣೆ ಸಲುವಾಗಿ. ಅವಾಗ ವಸುದೇವಿಗೆ ಹೇಳ್ತಾಳೆ, ನನ್ನೊಂದು ಸ್ವಲ್ಪ ಎತ್ತಿ ಮೇಲೆ ಹಿಡಿ, ಕಿಡಿ ಮೇಲೆ ವಾತಾಯನ ಎತ್ತೋದು ಗಾಳಿ ಹೋಗ್ಲಿಕ್ಕೆ ಅಂತ, ಅದ್ರಾಗಿದ್ದ ಒಂದ್ ಸ್ವಲ್ಪ ಹೊರಗಿನ ಬೆಳಕು ಬರ್ಲಿ ಅನ್ನೋದಕ್ಕ ಜೇಲಿನ ಒಂದು ಕಿಡಿಕಿಗೆ ಮೇಲೆ ಎದ್ದು ನಿಂತು ಹಿಂಗ್ ನೋಡ್ಲಿಕ್ಕೆ ಆಗುದಿಲ್ಲ. ಅವಾಗ ವಸುದೇವ ಅವಳನ್ನ ಎತ್ತಿಕೊಂಡು ಆ ಕಿಟಕಿಯಲ್ಲಿ ಹಿಂಗಡ ನಿಲ್ಲಿಸ್ತಿದ್ದ. ಆ ಕಿಟಕಿಯಿಂದ ಬ್ರಜಭೂಮಿಯಿಂದ ಕಡೆಯಿಂದ ಗಾಳಿ ಬೀಸಿ ಬಂದ್ರ ಒಳಗಡೆ, ಮಥುರಾ ಕಡೆಗೆ ಗಾಳಿ ಬೀಸಿ ಬಂದ್ರ ಆ ಗಾಳಿಯ ಒಂದು ಸೋಕ್ ಅಥವಾ ಸ್ಪರ್ಶ ಏನದಲ್ಲ, ಈ ದೇವಿಕಿಗೆ ಒಂದು ಹಿತ ಕೊಡ್ತಾ ಇತ್ತು. ದೂರದವರೆಗೆ ನೋಡ್ತಾ ಇದ್ಲು, ಕಣ್ಣು ಕೂಡ ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ನಿಶಕ್ತ ಆಗ್ಬಿಡಿಲ್ಲ ಅವಳು. ಆ ದೂರದವರೆಗೆ ನೋಡ್ತಾ ಇದ್ಲು. ಯಾರಾದ್ರೂ ಆ ಕಡೆಯಿಂದ ಬರೋರು ಕಂಡ್ರೆ ಅವ್ರು ಕೇಳ್ತಾ ಇದ್ಲು, ಎಲ್ಲಿಂದ ಬಂದಿದ್ರಿ ಅಂತ, ಎಲ್ಲಿಂದ ಬಂದಿದ್ರಿ? ಅವಾಗ ಅವ್ರು ಬಂದವರು ದುಃಖಗೆ ಹೇಳ್ತಾ ಇದ್ರು, ಬ್ರಜಭೂಮಿಯಿಂದ ಬಂದಿದ್ದೇವೆ. ಹೌದಾ, ಹೇಗಿದ್ದಾರೆ ಬ್ರಜಭೂಮಿಯಲ್ಲಿ? ಎಲ್ಲರೂ ಸೌಖ್ಯ ಇದ್ದಾರೆ, ಅಲ್ಲಿ ಆಕಳುಗಳೆಲ್ಲ ಎಷ್ಟೊಂದು ಸೌಖ್ಯ ಆಗಿದಾವು. ಅಯ್ಯೋ ಯಶೋಧಮಯ್ಯನ ಮಗ ಆದ ಕೃಷ್ಣನ ಬಗ್ಗೆ ಏನ್ ಹೇಳೋದು? ಎಷ್ಟೊಂದು ಲೀಲೆ. ಆ ಕೃಷ್ಣನ ವರ್ಣನೆ ಮಾಡ್ಲಿಕ್ಕೆ ಒಳ್ಳೆ ರೋಮಾಂಚಿತ ಆಗ್ತದಲ್ಲೋ ದೇವಿಕೆ. ಆ ಕೃಷ್ಣನ ಒಂದು ವರ್ಣನೆ ಕೇಳಿ ಯಶೋಧ ಮಗ ಅನ್ನೋದನ್ನು ಕೇಳಿಸಿಕೊಂಡು ಅವಳಿಗೆ ಅನಿಸ್ತಿತ್ತು, ದೇವಿಕೆಯ ಮಗ ಅನ್ನೋದು ಯಾವಾಗ? ಯಶೋಧ ಕಿಶೋರ, ದೇವಿಕೆ ಕಿಶೋರ ಯಾವಾಗ? ಯೋಚನೆ ಮಾಡ್ತಾ ಇದ್ರು. ಅವಳ ಕಣ್ಣೀರು ತಂತಾನ ಹರಿದು ಬೀಳ್ತಿದ್ವು. ಆ ಕಣ್ಣೀರಿನ ಹನಿಗಳು ವಸುದೇವನ ಭುಜದ ಮೇಲೆ ಬೀಳ್ತಿದ್ವು. ವಸುದೇವ್ಗ ಅವಳು ಅಳ್ತಾ ಇರೋದನ್ನು ಕೇಳಿಬಿಟ್ಟು ಸಮಾಧಾನ ಮಾಡ್ತಾ ಇದ್ದಾನೆ. ಬಿಡು ಬಿಡು, ಯಶೋಧ ಪಡೆದ ಭಾಗ್ಯ ನಿನಗೆ ಬರ್ಲಿಕ್ಕಿಲ್ಲ. ಅವಳು ಪಡೆದಿರುವಂತ ಭಾಗ್ಯ ಅವಳು, ನೀ ಪಡೆದಿರುವಂತ ಭಾಗ್ಯ ನಿನ್ನದು. ಯಾಕೆ ಚಿಂತೆ ಮಾಡ? ಬಿಡು. ವಸುದೇವ ಅವಳು ಯಾವಾಗಲೂ ಸಮಾಧಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ. ಅವಳು ಎಂದೂ ಸಮಾಧಾನ ಆಗ್ತಾನೆ ಇರಲಿಲ್ಲ ಅವಳು. ಹಿಂಗ ವಸುದೇವ ದೇವಿಕಿ ಯಶೋಧಮಯ್ಯನ ಬಗ್ಗೆ ಹೇಳ್ತಾಳೆ. ಯಶೋಧ ಎಷ್ಟೊಂದು ಪರಮ ಭಾಗ್ಯಳು. ನೋಡ್ರಿ, ನಮ್ಮ ಪುರಂದರದಾಸರು ಹಾಡ್ತಾರೆ, ಆಡಿಸಿದಳು ಯಶೋದೆ ಜಗದೋದ್ಧಾರನ ಅಂತ. ಆಡಿಸಿದಳು ಯಶೋದೆ ಜಗದೋದ್ಧಾರನ.
ಜಗತ್ತನ್ನ ಉದ್ಧಾರ ಮಾಡುವಂತ ವ್ಯಕ್ತಿನ ತನ್ನ ಮಡಿಲಲ್ಲಿ ಹಿಡ್ಕೊಂಡು ಆಡಿಸ್ಲಿಕ್ಕತ್ತಾಳ. ಎಂತ ಭಾಗ್ಯ ಯಶೋದಮಯ್ಯಂದು ಅಂತ. ಯಾರ ಭಾವದಲ್ಲಿ ಹೇಳಕತ್ತಾರ? ದೇವಿಕಿಯ ಭಾವದಲ್ಲಿ ಪುರಂದರದಾಸರು ಹೇಳ್ತಾ ಇದ್ದಾರೆ. ಅಹೋ ಭಾಗ್ಯ, ಇಂಥ ಭಾಗ್ಯ ಇನ್ನೆಂತ ಸಿಗ್ತದೆ, ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಅಂತ. ಹಿಂಗ ದೇವಿಕೆ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಈ ಕಡೆಗೆ ಬ್ರಜಭೂಮಿಯಿಂದ ಕೃಷ್ಣ ಅವ್ರನ್ನೆಲ್ಲರನ್ನು ಬೀಳಕೊಟ್ಟು ರಥದಲ್ಲಿ ಹೋಗಿ ಜಲ್ದಿ ಹೋಗಿ ಹತ್ಕೊಂಡು ನಿಂತ್ಕೊಂಡು, ಅಷ್ಟೊಳಗೆ ಅವನ ಗ್ವಾಲ ಬಾಲ ಸ್ನೇಹಿತರೆಲ್ಲ ಹೇಳ್ತಾ ಇದಾರ, ಮಧುಮಂಗಲ್ ಹೇಳ್ತಾನೆ, ಅಯ್ಯ ಇವ್ ನನಗೆ ಹೇಳ ಮರ, ನನಗೆ ಹೆಂಗ್ ಬಿಟ್ಟು ಹೇಳಿ. ಅವನ ಹಾಗೆ ಏನೋ ಸುಳ್ಳು ಹೇಳ್ತಾ ಇದ್ದಾನೆ. ಈಗ ಇಳಿದು ಬರ್ತಾನೆ ನೋಡಿ. ಅವ್ನು ನಮ್ಮನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಂಗ ಸುಮ್ಮನೆ ಅವ್ರ ಅಮ್ಮನಿಗೆ ಒಂದು ಚೀಟಿಂಗ್ ಮಾಡ್ಲಿಕ್ಕೆ, ಅವ್ರ ಅಮ್ಮನಿಗೆ ಸುಳ್ಳು ಹೇಳಲಿಕ್ಕೆ ಹತ್ಕೊಂಡು ನಿಂತ್ಕೊಂಡಿದ್ದಾನೆ. ಈಗ ಅಲ್ಲಿ ಮುಂದೆ ಹೋಗಿ ಇಳಿದು ಬರ್ತಾನೆ ನೋಡಿ. ಶುಭಲ ಹೇಳ್ತಾನೆ, ಇಲ್ಲ ಅವ್ನು ಹತ್ತಿದಾನ, ಆಲ್ರೆಡಿ ಆಕಳುಗಳು ಹೊರಡು ಹೋಗ್ತಾವ, ಕುದುರೆಗಳು ಆಲ್ರೆಡಿ ರಥವನ್ನು ಎಳಿತಾ ಇದೆ. ಕುದುರೆಗಳು ಎಳಿಲಿಕ್ಕೆ ಸಾಧ್ಯನೇ ಇಲ್ಲ, ರಥ ನಿಂತಿದೆ ನೋಡು ಮರೆಯ ಅಂತ. ಬೇರೆ ಗೆಳೆಯ ಹೇಳ್ತಾನೆ, ಇಲ್ಲ ಕೃಷ್ಣ ನಮ್ಮ ಕಡೆಗೆ ನೋಡ್ಲಿಕ್ಕೂ ತಯಾರಿಲ್ಲ, ಮುಖ ಆ ಕಡೆಗೆ ಮಾಡಿದಾನೆ ನೋಡು ಅಂತ. ಅದೇ ಹೆಂಗೆ? ಕೃಷ್ಣ ನಮ್ಮನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಇಳಿದು ಬರ್ತಾನೆ ನೋಡಿ. ಅವ್ರು ಇಳಿದು ಬರ್ಲಿಕ್ಕೆ ಕುದುರೆ ಗಾಡಿಯನ್ನು ಎಳಿಲಿಕ್ಕತ್ತದ, ರಥವನ್ನು ಎಳಿಲಿಕ್ಕತ್ತದ. ರಥ ಎಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹರೇ ಕೃಷ್ಣ, ಹರೇ ಕೃಷ್ಣ, ನಮ್ಮ ಮಾತು ಕೇಳ್ತಾ ಇದೆ ಅಮ್ಮ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಪ್ರಭು. ಹರೇ ಕೃಷ್ಣ. ನಾನು ಅನ್ಕೊಂಡಿದ್ದೀನಿ ನನ್ನ ಮಾತು ಕೇಳ್ತಾ ಇದೆ ಅನ್ಕೊಂಡಿದ್ದೀನಿ. ಹರೇ ಕೃಷ್ಣ. ಹಿಂಗ ತನ್ನ ಗೆಳೆಯರು, ಕೃಷ್ಣನ ಗೆಳೆಯರು ತಮ್ಮ ಅಳಲನ್ನು, ದುಃಖವನ್ನು ತೋಡ್ಕೊಳ್ಳಿಕ್ಕಿರ್ತಾರ ಒಬ್ಬರಿಗೆ. ಅಷ್ಟೊಳಗೆ ಕುದುರೆ ರಥ ಮುಂದೆ ಹೋಗ್ತಾ ಸಾಗ್ಲಿಕ್ಕತ್ತದ. ಆ ಬ್ರಜ ಗೋಪಿಯರು ಆ ಕೃಷ್ಣನ್ ಬಿಡ್ಲಿಕ್ಕೆ ತಯಾರಿಲ್ಲ. ಆ ಹಿಂದಿನ ಗಾಲಿಯನ್ನು ಒಬ್ಬರಿಗೆ ಎಳೆದು ಹಿಡಿತಾ ಇದ್ದಾರೆ, ಮುಂದೆ ಕುದುರೆಯನ್ನು ಎಳೆದು ಹಿಡಿಲಿಕ್ಕತ್ತಾರ. ಅಕ್ರೂರನಿಗೆ ಶಾಪ ಕೊಡ್ಲಿಕ್ಕತ್ತಾರ, ಹೇ ಅಕ್ರೂರ, ನೀನು ಅಕ್ರೂರನಲ್ಲ, ನೀನು ಕ್ರೂರವಾದ ವ್ಯಕ್ತಿ ಅಂತ. ನಮ್ಮನ್ನು ಕೃಷ್ಣನನ್ನು ನಮ್ಮಿಂದ ಬೇರೆ ಮಾಡ್ಲಿಕ್ಕತ್ತಿದ್ಯಾ ನೀನು, ಆದ್ದರಿಂದ ನೀನು ಮಹಾನ್ ಕ್ರೂರಿ. ಅವರೆಲ್ಲ ರಾಕ್ಷಸರೆಲ್ಲ ಬಂದವರೆಲ್ಲ ಅಷ್ಟೊಂದು ಕ್ರೂರವಾದ ರಾಕ್ಷಸರಾಗಿರಲಿಲ್ಲ. ಅವರೆಲ್ಲ ನಮ್ಮನ್ನು ಒಂದು ಮಾಡಿದರು. ಆ ರಾಕ್ಷಸರೆಲ್ಲ ಬಂದಾಗ ನಾವೆಲ್ಲ ಕೃಷ್ಣನಿಗೆ ಶರಣ ಹೋಗ್ತಾ ಇದ್ವಿ. ಕೃಷ್ಣ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ರು. ಅವನು ಅಷ್ಟು ಕ್ರೂರ ಅಲ್ಲ, ನೀನು ಬಹಳ ಕ್ರೂರವಾದ ವ್ಯಕ್ತಿ. ಇಂದ್ರ ಇಡೀ ಮಳೆಯನ್ನು ಸುರಿಸಿ ಬೃಂದಾವನವನ್ನ ನೀರಿನಲ್ಲಿ ಮುಳುಗಿಸಿದರು. ಅವನು ಅಷ್ಟು ಕ್ರೂರನಲ್ಲ. ಅವ ನೀರಿನಲ್ಲಿ ಮುಳುಗಿಸಿದರು. ಕೃಷ್ಣ ನಮ್ಮನ್ನು ಗೋವರ್ಧನಗಿರಿ ಎತ್ತಿ ಹಿಡಿದು ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡಿದ, ನಮ್ಮನ್ನೆಲ್ಲರನ್ನು ಒಟ್ಟೆಗೂಡಿಸಿದ. ಆದ್ರಿಂದ ಇಂದ್ರ ಅಷ್ಟು ಕ್ರೂರ ವ್ಯಕ್ತಿ ಅಲ್ಲ. ನೀನು ಬಹಳ ಕ್ರೂರವಾದ ವ್ಯಕ್ತಿ. ಯಾಕಂದ್ರ ಕೃಷ್ಣನನ್ನ ನಮ್ಮಿಂದ ಅಗಲಿಸಿ ಕರ್ಕೊಂಡು ಹೋಗ್ತಾ ಇದೆ ಅಂತ. ಹೇ ಕ್ರೂರಿ, ಹೇ ಕ್ರೂರಿ, ಹೇ ಕ್ರೂರಿ ಅಂತ ಕರೀಲಿಕ್ಕೆ ಅಕ್ರೂರ ಮಹಾನ್ ಭಕ್ತ. ಬೃಂದಾವನದ ಒಂದು ಭಾವನ ಅರ್ಥನ ಆಗಿದ್ದಿಲ್ಲ ಅವನಿಗೆ, ಅಕ್ರೂರನಿಗೆ. ಮೊದಲು ಯಾವಾಗ ಬೃಂದಾವನದ ಒಂದು ಭಕ್ತಿಯನ್ನು ನೋಡ್ತಾನ, ನಾ ಮಾಡ್ತಾ ಇರೋದು ಭಕ್ತಿ ಏನೂ ಅಲ್ಲ ಅಂತ. ಅದಕ್ಕೆ ಅಕ್ರೂರ್ ಹೇಳ್ತಾನ, ನಾವು ಹುಟ್ಟುದಾದ್ರೆ, ಇನ್ನೊಂದು ಜೀವನ ಹುಟ್ಟುದಾದ್ರ ಬೃಂದಾವನದ ಒಂದು ಹುಲ್ಲು ಕಡ್ಡಿಯಾಗಿ, ಅಂದ್ರೆ ಒಂದು ಗರಿಕೆಯಾಗಿ ನಾ ಬೆಳಿಲಿ ಅಂತ. ಬೃಂದಾವನದ ವನವಾಸಿಗಳು ಆ ಗರಿಕೆಯ ಮೇಲೆ ಪಾದ ಬೆಟ್ಟಿ ಹೋದ್ರೆ ನನ್ನ ಜೀವನ ಧನ್ಯ ಆಗ್ತತೆ ಅಂತ ಆಶೆ ಮಾಡುವಂತ ಅಕ್ರೂರ ಇವರ ಮಾತುಗಳಿಗೆ ಏನು ಉತ್ತರ ಕೊಡ್ಬೇಕು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆದ್ರೂ ಕೂಡ ಬಂದಿರುವಂತ ಕಾರ್ಯನ ಅವ್ನು ನೆರವೇರಿಸ್ಲಿಕ್ಕತ್ತಾನೆ. ಆ ಗೋಡ
ಆ ಕುದುರೆಗಳನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. सोडुनिया गोपीना मथुरेशी गेला, सोडुनिया गोपीना मथुरेशी गेला. ಲೋಕನಾಥ ಸ್ವಾಮಿ ಮಹಾರಾಜ್ ಇದನ್ನೊಂದು ಭಜನ್ ಹಾಡ್ತಾರೆ. ನಾವು ಬಿಡುವುದಿಲ್ಲ ನಿನ್ನ, ಹೇ ಗೋಪಿನಾಥ್, ನೀ ಮಥುರಾಗ ಹೋಗ್ಲಿಕ್ಕೆ ಅಂತ, ನಿನ್ನ ಬಿಡುವುದಿಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ತಮ್ಮ ಭಾವನೆಗಳನ್ನ ಉಕ್ಕಳಿಸಿ ಕಣ್ಣೀರು ಹರಿತಾ ಇದಾವೆ, ಕಣ್ಣೀರ ಧಾರೆ ಹರಿತಾ ಇದಾವು. ನಮ್ಮ ಮಂದಿರದಲ್ಲಿ ಬಂದ್ರೆ ಒಂದು ಚಿತ್ರಪಟ, ಉಬ್ಬು ಚಿತ್ರಪಟ ಮಾಡಿದ್ದಾರೆ. ಆ ಬೃಂದಾವನದಿಂದ ಮಥುರಾಕ ಅಕ್ರೂರ ಕೃಷ್ಣನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಚಿತ್ರನ ನಮ್ಮ ಮಂದಿರದಲ್ಲಿ ನೋಡ್ಬಹುದು ನೀವು, ಉಪ್ಪು ಚಿತ್ರದಲ್ಲಿ. ಬರೀ ಚಿತ್ರ ಅಲ್ಲ ಅದು, ಆ ಬೃಂದಾವನನ ತೆರಕೊಳ್ತಾವ. ಏನು ಭಾವ, ಅದು ವರ್ಣಾತೀತ, ಹೇಳಿಕ್ಕಾಗೋದಿಲ್ಲ. ಹಿಂಗ ಕೃಷ್ಣನನ್ನು ಕರ್ಕೊಂಡು ಯಾರು ಅಕ್ರೂರ ಮಥುರೆಗೆ ಹೋದ್ರು. ಮಥುರೆಗೆ ಹೋದ್ರು. ಮಥುರೆಯಲ್ಲಿ ಅನೇಕ ಲೀಲೆಗಳಾಗ್ತಾವು. ಅವ್ರ ಅಲ್ಲಿ ರೆಸ್ಲರ್ ಚಾಣೂರ ಮುಷ್ಟಕರ ಜೊತೆಗೆ ಯುದ್ಧ ಆಗ್ತತೆ. ಅದಕ್ಕಿಂತ ಮೊದಲ ಆನೆ ಕೋವಳ ಪೀಡನ ಆನೆಯ ದಂತವನ್ನು ಮುರಿದು ಹಾಕ್ತಾರ, ಅದನ್ನ ಕೊಂದು ಹಾಕ್ತಾರ. ಅಲ್ಲಿ ಇರುವಂತ ಅವ್ರ ದೈತ್ಯ ಪೈಲ್ವಾನ್ರನ್ನೆಲ್ಲರನ್ನು ಹೊಡೆದಾಕ್ತಾರ. ಇದೆಲ್ಲ ಆಗ್ತದ. ಆಮೇಲೆ ಕಂಸನ ಹೊಡೆದಾಕ್ತಾರ. ಕೃಷ್ಣ ಕಂಸನ ಹೊಡೆದ ಕೊಂದಾಕ್ತಾನೆ. ನಂದ ಮಹಾರಾಜರು ಬಂದಿದ್ರು. ಈಗ ನಂದ ಮಹಾರಾಜರನ್ನು ವಾಪಸ್ ಕಳಿಸ್ಬೇಕಾಗಿದೆ. ಕೃಷ್ಣಗ ನಂದ ಮಹಾರಾಜರನ್ನು ಹೊಳ್ಳೆ ನೀವು ಹೋಗು, ನಾನು ಇಲ್ಲೇ ಇರ್ತೀನಿ, ನೀವು ವಾಪಸ್ ಮನೆಗೆ ಹೋಗು ಅಂತ ಹೇಳೋದು ಬಂದಿದ. ಅದು ಕಷ್ಟ ಆಗ್ಬಿಟ್ಟದ ಕೃಷ್ಣನಿಗೆ. ನಂದ ಮಹಾರಾಜರು ಹೇಳ್ತಾರ, ನಂದ ಮಹಾರಾಜರು ಕೇಳ್ತಾರ, ಕಾನ ಆಯ್ತಲ್ಲ ಇಲ್ಲಿ ಬಂದಿರೋದು, ಕೆಲಸ ಆಯ್ತಲ್ಲ, ಹೋಗ್ ನಡಿ ಅಂತ. ಅಪ್ಪ ನಾನು ಇಲ್ಲಿಂದ ಬರುವುದಿಲ್ಲ ಅಂತ ಹೇಳ್ತಾನೆ, ನೇರವಾಗಿ ಹೇಳ್ತಾ ಇದ್ದಾನೆ ನಂದ ಮಹಾರಾಜರ. ಏನದರ ಅರ್ಥ? ಹೌದು ನೋಡು, ದೇವಕಿಯ ಮಗ ಅಂತ ಇಲ್ಲಿ ಜನ ಒಪ್ಕೊಂಡಿದ್ದಾರೆ, ಕರೆಕ್ಟಾ? ಇವ್ರು ಗೊತ್ತಿಲ್ಲ, ಯಾರು ವಸುದೇವ್ ಗೊತ್ತಿಲ್ಲ, ದೇವಕಿ ಮಗ ಅಂತ. ಎಷ್ಟೊಂದು ಬೋಲೆ ನಂದ ಮಹಾರಾಜರು. ದೇವಕಿ ಮಗ ಅಂತ ಇಲ್ಲಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಹಂಗಾಗೋದ್ರಿಂದ ನಾನು ದೇವಕಿ ಇದೀನಿ. ಹಂಗಾಗೋದ್ರಿಂದ ಸ್ವಲ್ಪ ದಿವಸ ನೀವು ಬೃಂದಾವನಕ್ಕೆ ಹೋಗಿ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಓ, ಎಷ್ಟೊಂದು ಬೋಲೆ ಇದ್ರಂದ್ರೆ ನಂದ ಮಹಾರಾಜರು ಹೇಳ್ತಾರ, ಹೌದಪ್ಪ, ಎಲ್ಲ ಜನ ನಿನ್ನನ್ನ ದೇವಕಿ ಮಗ ಅಂತ ಒಪ್ಕೊಳ್ಳಿಕತ್ತಾರ. ಎಷ್ಟೊಂದು ಯಶೋದ, ನಿನ್ನ ಮಗಂದ ಎಷ್ಟೊಂದು ಹಿರಿಮೆ, ಎಷ್ಟೊಂದು ಪ್ರೇಮ ಮಾಡ್ತಾರೆ ಅಂತ. ಆಯ್ತು ಸರಿ, ನೀ ಬರುವುದಿಲ್ಲ, ಆಯ್ತು ನಾನು ಇಲ್ಲೇ ಇರ್ತೇನೆ ಅಂತ. ಕೃಷ್ಣನಿಗೆ ಏನ್ ಹೇಳ್ಬೇಕಂತ ಆಗ್ತಾ ಇಲ್ಲ. ಅಪ್ಪ, ಅಲ್ಲಿ 9 ಲಕ್ಷ ಆಕಳುಗಳು ಕಾಯ್ಲಿಕತ್ತಾವ, ಅದನ್ನ ಜೋಪಾನ ಮಾಡವ್ರ ಯಾರು? ಅದನ್ನ ನೋಡ್ಬೇಕಲ್ಲ. ಹೌದು, ಆಕಳುಗಳನ್ನ ನೋಡ್ಬೇಕು, ಅದನ್ನ ಕಾಯ್ಕೊಂಬರೋರು ಯಾರು? ನೀನೇ ಇಲ್ಲಿ ಇದ್ದೆ ಅಂದ್ರೆ ಮತ್ತೆ ಆಕಳ ಕಾಯೋರು ಯಾರು ಅಂದ. ಅಪ್ಪ, ಈ ಕೃಷ್ಣನಿಗೆ ಉತ್ತರ ಹೇಳಲಿಕ್ಕೆ ಆಗ್ತಾ ಇಲ್ಲ. ಏನಂತ ಹೇಳುದು? ಅಪ್ಪ, ನನಗಿಂತ ಸುಬಲ ಅದನ್ನ ಕಾಯಬಹುದು, ಯಾಕಂದ್ರೆ ಸುಬಲನಿಗೆ ಆ ತಾಕತ್ತಿದೆ. ಅವನ ಹೆಸರು ಸುಬಲ, ಅವನು ಶಕ್ತಿವಾನ ಅದಾನೆ. ಅವನು ನೋಡ್ಲಿಕ್ಕೆ ನನ್ನ ಹಂಗೆ ಇದ್ದಾನೆ. ಬೇಕಾದ್ರೆ ನನ್ನ ಬಟ್ಟೆಗಳನ್ನ ಅವನು ಕೊಡ್ತೇನೆ. ನನ್ನ ಬಟ್ಟೆಗಳನ್ನ ಅವನು ಧಾರಣೆ ಮಾಡಿದಂದ್ರೆ ಅವನು ಕೂಡ ನನ್ನ ಹಾಗೆ ಕಾಣ್ತಾನೆ. ಹಂಗಾಗೋದ್ರಿಂದ ಆಕಳುಗಳು ಅವ ಹೇಳಿದ ಮಾತು ಕೇಳ್ತಾವು, ಬರ್ತಾವ. ನಂದ ಮಹಾರಾಜರು ಹೇಳ್ತಾರ, ಸರಿ, ಅವ ಹೇಳ್ದಂಗ
ಅವ ಕಾಯ್ತಾನ, ಅದನ್ನ ಕಾಯ್ಕೊಂಡ್ ಓಕೆ. ಆದ್ರೆ ಯಾರು ಕೊಳಲನ್ನು ನುಡಿಸೋರು ಯಾರು? ನಿನ್ನ ಹಾಗೆ ಧ್ವನಿ ಮಾಡಿ ಅವನ್ ಕಲಿಯೋರು ಯಾರು? ಯಾವಾಗ ನೀ ಕೊಳಲನ್ನು ನುಡಿಸ್ತಿ, ಆ ಕೊಳಲಿನ ಧ್ವನಿಗೆ ಓಗೊಟ್ಟು ಕರುಗಳು ಗೋವುಗಳು ತಾವಾಗೆ ಕುಣಿತಾ ಬರ್ತಾ ಇದ್ವು. ನಿನ್ನ ಒಂದು ಕೂಗಿಗೆ ಆಕಳುಗಳು ಎಷ್ಟೇ ದೂರವಿದ್ರು, ಹೇ ಗಂಗಾ, ಹೇ ಯಮುನೆ, ಹೇ ಪೀಲೆ, ಹೇ ತುಂಗ, ಹೇ ಭದ್ರೆ ಅಂತ ಆಕಳಿಗೆ ಪ್ರತಿಯೊಂದು ಹೆಸರುಗಳಿಂದ ನಿನ್ನ ಧ್ವನಿಯಿಂದ ನೀ ಕರೆದಾಗ ಅವು ಕಿವಿ ನಿಮಿರಿಸಿ ಬಾಲ ಮೇಲೇರಿಸಿ ಕುಣಿತಾ ಓಡಿ ಬರ್ತಾ ಇದ್ವು. ಈಗ ನಿನ್ನ ವಾಣಿಯನ್ನು ಯಾರು ಕರೀಲಿಕ್ಕೆ ಆಗ್ತದ? ಆದ್ರಿಂದ ನಾನು ಇಲ್ಲೇ ಇರ್ತೀನಿ ಅಂತ ಕೃಷ್ಣನಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಪ್ಪ ಈಗ ಹೋಗು ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾವ ರೀತಿ ಹೇಳೋದು ಅಂತ ಕೃಷ್ಣ ಏನ್ ಮಾಡ್ತಾನೆ, ತನ್ನ ದುಃಖವನ್ನು ತಡ್ಕೊಳ್ಳಾರ್ದನ್ನ ಅವ್ರಿಗೆ ಇಳ್ಕೊಳ್ಳಿಕ್ಕೆ ವಸತಿ ವ್ಯವಸ್ಥೆ ಏನು ಮಾಡಿದ್ರಲ್ಲ, ಅಲ್ಲಿ ಹೋಗ್ತಾನೆ. ಒಂದು ತಲೆದಿಂಬನ್ನು ಹಿಡ್ಕೊಂಡು ಆ ಮುಖಕ್ಕೆ ಆವಿಚಿಕೊಂಡು ಹೇಳ್ತಾನೆ, ಜೋರಾಗಿ ಹೇಳ್ತಾನೆ. ಯಾರು ನೋಡ್ಲಾರ್ದ ರೀತಿ ಒಳಗ ದುಃಖ ಪಡ್ತಾನೆ. ಕೃಷ್ಣ ತಾನೇ ದುಃಖ ಪಡ್ತಾನೆ. ಆದ್ರೆ ಇದನ್ನೆಲ್ಲವನು ನೋಡ್ತಾ ಇದ್ದವ ಯಾರು? ಬಲರಾಮ್ ನೋಡ್ತಾ ಇದ್ದ. ಬಲರಾಮ್ ಒಬ್ಬವನೇ ಸಮಾಧಾನ ಮಾಡ್ತಾನೆ. ಬ್ರಜಭೂಮಿಯ ರಾತ್ರಿ ಎಲ್ಲ ಲೀಲೆಗಳ ಏನೇನ್ ನಡೀತಿದ್ವು ಅದನ್ನೆಲ್ಲ ಬಲರಾಮ ಅದನ್ನ ವರ್ಣನೆ ಮಾಡ್ತಾನೆ. ಹಿಂಗ ಕೃಷ್ಣ ತನ್ನ ವೇದನೆಯನ್ನ ನೋಡ್ರಿ, ಭಗವದ್ಗೀತದ ಒಂದು ಆದಿ ಪ್ರವರ್ತಕ, ಜ್ಞಾನದ ಒಂದು ಮೂಲ, ವೇದಗಳ ರಚಯಿತ, ವೇದಗಳನ್ನ ರಚನೆ ಮಾಡಿದವ ಯಾರು? ಕೃಷ್ಣ. ಸರ್ವೇರ ವೇದ್ಯೋ ಅಹಮೇವ ವೇದ್ಯೋ ವೇದಾಂತ ಕೃತ್ ಏವ ವಿಧೇಯ ಚಾಂ ಸರ್ವಸ್ಯ ಚಾಹೋ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಗಾನಾರ ಅಪೋಹನಂ ಚ ಸರ್ವೇರ ವೇದ್ಯೋ ಅಹಮೇವ ವೇದ್ಯೋ. ಎಲ್ಲದನ್ನ ರಚನೆ ಮಾಡಿದಂತ ವ್ಯಕ್ತಿ ಅವ್ ಖುದ್ದು ಅಳ್ಳಿಗತ್ತದಾನ, ದುಃಖ ಪಡ್ತಾ ಇದ್ದ. ಇದು ಇರ್ಲಿ, ದ್ವಾರಕಾದಲ್ಲಿ ದ್ವಾರಕಾ ರಾಣಿ ರುಕ್ಮಿಣಿ ಹೇಳ್ತಾಳೆ, ಹೇ ದ್ವಾರಕಾಧೀಶ್, ನೀವು ಮಲಗೆ ಇದ್ದೀರಿ, ಒಂದೇ ಕಡೆ ಕರವಟ್ ಅಂದ್ರೆ ನೀವು ಮಗ್ಗಲುಗಳನ್ನು ಹೊಳಸುವುದಿಲ್ಲ, ಒಂದೇ ಕಡೆಗೆ ಯಾಕೆ ಮಲಗ್ತೀಯ ಅಂತ ದ್ವಾರಕಾ ರಾಣಿಗೆ ಹೇಳ್ತಾನೆ. ರುಕ್ಮಿಣಿಗೆ, ದ್ವಾರಕಾಧೀಶ್, ನಾ ಹೇಳುವುದು ನಿನಗೆ ಅರ್ಥ ಆಗ್ತದ? ನಾನು ಯಾಕೆ ಮಗ್ಗಲನ್ನು ಹೊಳಸುವುದಿಲ್ಲ? ಯಾಕೆ ನಾ ಕರವಾಡನ್ನು ಬದಲಾಯಿಸುವುದಿಲ್ಲ? ಯಾಕಂದ್ರೆ ಈ ಕಡೆ ಮಗ್ಲು ಈ ಕಡೆ ಟರ್ನ್ ಅಂದ್ರೆ ಬೃಂದಾವನ ಆ ಕಡೆಗಿದೆ, ಬೃಂದಾವನ ಆ ಕಡೆ ಇದೆ. ಬೃಂದಾವನದ ಸವಿನೆನಪುಗಳು ನನ್ನನ್ನು ಕುಕ್ಕಿ ಕೊಲ್ತಾವು. ಅದಕ್ಕೆ ಆ ಬೃಂದಾವನದ ಆ ಕಡೆಗಿರುವಂತ ಬಾಗಿಲುಗಳನ್ನು ಭದ್ರವಾಗಿ ನಾನು ಹಾಕ್ತೇನೆ. ಬಾಗಿಲಿಗೆ ಇರುವಂತ ಕವಾಟಗಳು ಅಥವಾ ಪರದೆಗಳನ್ನ ಹಾಕ್ತೇನೆ, ಕಿಟಕಿಗಳ ಪರದೆಗಳನ್ನ ಹಾಕ್ತೇನೆ. ಆ ಕಡೆಗೆ ನಾ ಕಾಣಬಾರ್ದು, ಆ ಕಡೆಗೆ ನೋಡಬಾರ್ದಂತ ನಾ ಹೊರಳಿ ಈ ಕಡೆ ಮಲಗ್ತೇನೆ. ಅದರ ರುಕ್ಮಿಣಿಗೆ ಇದು ಯಾವುದು ಅರ್ಥ ಆಗ್ತಾ ಇಲ್ಲ. ಎಲ್ಲಿದೆ ವೃಂದಾವನ? ಯಾವುದು ವೃಂದಾವನ? ಯಾರು ಗೋಪಿಯರು? ಹೇ ಕೃಷ್ಣ, ರಾತ್ರಿ ಎಲ್ಲ ನೀ ಬಡಬಡಿಸ್ತೀಯ, ರಾಧೆ ರಾಧೆ ಅಂತ ಹೇಳ್ತೀಯ. ಯಾರು ಅವಳ ರಾಧೆ? ಹೇ ಗೋಪಿ ಅಂತ ಕರೀತೀಯ. ಯಾರು ಅವರು ಗೋಪಿ? ಮಧುಮಂಗಲ ಅಂತ ಕರೀತೀಯ. ಯಾರು ಅವನ್ ಮಧುಮಂಗಲ? ಪೀಲೆ, ಕಾಲೆ, ಯಮುನೆ, ಗಂಗಾ ಅಂತ ಕರೀತೀಯ. ಯಾರು ಅವರು? ಎಲ್ಲ ಆಕಳಗಳು. ಮಧುಮಂಗಲ ಅವ್ರ ಗೆಳೆಯರ, ಅಲ್ಲಿರುವ ಹಕ್ಕಿ ಪಕ್ಷಿ, ಆ ಕೂಜನಗಳನ್ನ ನೀ ರಿಪೀಟ್ ಮಾಡ್ತಾ ಇದೆ. ಯಾರು ಇವು? ಏನಿದು? ಏನಾಗಿದೆ ನಿನಗೆ? ಹುಚ್ಚಿಡ್ದಿದೆಯಾ ಅಂತ ಕೇಳ್ತಾ ಇದ್ದ ಯಾರು? ರುಕ್ಮಿಣಿ. ಕೃಷ್ಣನ ವಿರಹ ವೇದನೆ. ಕೃಷ್ಣ ಎಲ್ಲಿ ಹೋದ್ರು ಕೂಡ ಬೃಂದಾವನ ಮರಿಲಿಕ್ಕೆ ಆಗ್ತಾ ಇಲ್ಲ, ಮರೆಯುವುದಿಲ್ಲ. ಕೃಷ್ಣನ ಹೃದಯ ಎಲ್ಲಿದೆ ಅಂದ್ರೆ ಬೃಂದಾವನದಲ್ಲಿನೇ ಇದೆ. ಅವ ದ್ವಾರಕಾಧೀಶ ಆದರೇನು, ಯಾವ ದೇಶದ ರಾಜನಾದರೇನು, ಅವನ ಹೃದಯ ಎಲ್ಲಿದೆ ಅಂದ್ರೆ ಅದಕ್ಕೆ ಹೇಳ್ತಾನ, ನಾನು ವೈಕುಂಠದಲ್ಲಿಲ್ಲ, ನಾನು ಇದರಲ್ಲಿಲ್ಲ. ಎಲ್ಲಿ ನನ್ನ ಭಕ್ತರು
ನನ್ನನ್ನ ನೆನೆಸ್ಕೊಳ್ತಾರ ಅಲ್ಲಿ ನಾನಿರ್ತೇನೆ ಅಂತ. ಈ ಬೃಂದಾವನದ ಭಾವ ಯಾವುದಂದ್ರ ವಿಯೋಗ ಮತ್ತು ಸಂಯೋಗ ಅಂತ. ಯಾವಾಗ ಕೃಷ್ಣ ಅಲ್ಲಿ ಬಂದು ಕೂಡ್ತಾರೆ ಅದು ಸಂಯೋಗ, ಕೃಷ್ಣ ಅಲ್ಲಿಂದ ಹೊರಟು ಹೋಗ್ತಾರೆ ಅದು ವಿಯೋಗ. ವಿಯೋಗ ಮತ್ತು ಸಂಯೋಗದ ನಡುವೆನೇ ಈ ಭಕ್ತಿಯ ಉನ್ನತ ಭಾವ. ಈ ಉನ್ನತ ಭಾವ ಏನೈತಲ್ಲ ಅದು ದೊಡ್ಡದು. ಇದನ್ನು ಕೊಡಲಿಕ್ಕಿನ ಚೈತನ್ಯ ಮಹಾಪ್ರಭುಗಳು ರಾಧಾ ರಾಣಿಯ ಭಾವದಲ್ಲಿ ಬಂದರು. ರಾಧಾಕೃಷ್ಣ ನ ಅನ್ಯ ಶ್ರೀಕೃಷ್ಣ ಚೈತನ್ಯ ಅಂತ. ಚೈತನ್ಯ ಮಹಾಪ್ರಭುಗಳು ಈ ಬೃಂದಾವನದ ಭಾವವನ್ನ ಪ್ರತಿಯೊಬ್ಬರಿಗೆ ಕೊಡ್ಲಿಕ್ಕೆ ಬಂದರು. ಈ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ನಮಗೆ ಅದನ್ನು ಕೊಟ್ಟಿದ್ದಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. बहुत बहुत धन्यवाद. ಈ ವಿಷಯದ ಆಲ್ರೆಡಿ ಟೈಮ್ ಓವರ್ ಆಯ್ತು. ಇನ್ನೂ ಅನೇಕ ವಿಷಯಗಳು ಹೇಳುವುದದ. ಕೃಷ್ಣ ಅಜಿತನಾದ್ರೂ ಕೂಡ ಭಕ್ತರ ಪ್ರತಿಯೊಂದು ರೌಂಡ್ನಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಸೋತು ಸೊರಗಿ ಹೋಗ್ಬಿಟ್ಟಿದ್ರು. ತನ್ನನ್ನು ತಾನು ಕಳ್ಕೊಂಡ್ಬಿಟ್ಟಿದ್ರು. ಇಂಥ ಒಂದು ಮಹಾನ್ ಪ್ರೇಮಿ, ಮಹಾನ್, ಆಕ್ಚುಲಿ ಕೃಷ್ಣ ಮಹಾನ್ ಭಕ್ತ. ಕೃಷ್ಣ ಸ್ವಯಂ ಭಕ್ತರು. ಯಾರು? ಭಕ್ತರ ಭಕ್ತ ಅವರು. ಅಹಂ ಭಕ್ತ ಪರಾಧೀನ ಅಂತ ಹೇಳ್ತಾರೆ ಕೃಷ್ಣ. ಆ ಬೃಂದಾವನದ ನಂದ, ಯಶೋದಮಯ್ಯ, ಉಪನಂದರು, ಹಿರಿಯರು, ಗೋಪಿಯರು, ಗೋಪರು, ಗ್ವಾಲ ಬಾಲಕರು, ಗ್ವಾಲ ಬಾಲಕಿಯರು, ಗಿಳಿ, ಕೋಗಿಲೆ, ನವಿಲುಗಳು, ಪಕ್ಷಿ, ಪಶುಗಳು, ಆಕಳುಗಳು, ದನಗಳು, ಅಲ್ಲಿರುವಂತ ಪ್ರತಿಯೊಂದು ಜೀವ ಜಂತುಗಳು, ಅಳಿಲು, ಯಮುನ, ಗಿಡ ಮರಗಳು, ಆ ರಜ್ಜಿಕ ಬ್ರಜದ ಆ ಧೂಳಿನ ಕಣದಲ್ಲಿ ಕೂಡ ಕೃಷ್ಣ ಒಳಗಿದ್ದಾರೆ ಆ ಅನುಭವಿಸ್ಲಿಕ್ಕೆ. ಸಾಕು ಇಲ್ಲಿಗೆ ಈ ಕ್ಲಾಸು. ಯಾಕಂದ್ರೆ 9:15 ಆಯ್ತು. ಹರೇ ಕೃಷ್ಣ. ಈ ವಿಷಯದಲ್ಲಿ ಹೇಳುವುದರಲ್ಲಿ ಏನಾದರೂ ದೋಷಗಳು ಕಂಡು ಬಂದರೆ ಅಥವಾ ವಿಷಯ ವಸ್ತುಗಳ ಪಲ್ಲಟನೆ ಆದರೆ, ಏನಾದರೂ ತಪ್ಪುಗಳು ಕಂಡು ಬಂದರೆ ಮತ್ತು ದಯವಿಟ್ಟು ಕ್ಷಮಿಸಿ. ಇದು ನಮ್ಮ ಹಿರಿಯರಲ್ಲಿ, ಸೀನಿಯರಲ್ಲಿ ಕೇಳಿರುವಂತ ಕಥೆಯನ್ನು ಪ್ರಸ್ತುತಪಡಲಿಕ್ಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಹರೇ ಕೃಷ್ಣ. ಅವರು ಬ್ರಜಭೂಮಿಯ ಪ್ರೇಮ ಭಕ್ತಿಯ ಒಂದು 100%ನಲ್ಲಿ ಕಿಂಚಿತ್ ಸ್ವಲ್ಪ ಆದರೂ ನಮ್ಮ ಹೃದಯದಲ್ಲಿ ಅಂಕುರಿತ ಆದ್ರೆ ನಮ್ಮ ಜೀವನ ಧನ್ಯ ಆಗ್ತದೆ ಅಂತ ಹೇಳ್ಬಿಟ್ಟು ಈ ಕ್ಲಾಸಿಗೆ ಮುಗಿಸುವ ಮೊದಲು ಯಾರಾದರೂ ಪ್ರಶ್ನೆಗಳಿದ್ರೆ, ಆಲ್ರೆಡಿ ಟೈಮ್ ಓವರ್ ಆಗಿದೆ, ದಯವಿಟ್ಟು ಈ ಪ್ರಶ್ನೆಗಳನ್ನ ಮುಂದಿನ ಕ್ಲಾಸ್ನಲ್ಲೇ ನಾವು ಕೇಳಲಿಕ್ಕೆ ಪ್ರಯತ್ನ ಮಾಡುವ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಪ್ರಣಾಮಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ನಿಮ್ಮ ವಾಣಿ ಕೇಳಿಸ್ತದಮ್ಮ? ಹರೇ ಕೃಷ್ಣ. ನಮ್ಮ ಮಾತಾಡೋದು ನಿಮ್ಗೆ ಕೇಳಿಸ್ತಾ ಇದೆಯಾ? ಹಾ ಪ್ರಭುಜಿ, ಕೇಳಿಸ್ತಿದೆ. ಕೇಳಿಸುತ್ತೆ ಪ್ರಭುಜಿ. ಸರಿ, ಅನ್ಕೊಂಡಿದ್ದೀನಿ ನಮ್ಮ ಮಾತು ಕೇಳಿದೆ ಅನ್ಕೊಂಡಿದ್ದೀನಿ. ನಾವು ಹೇಳುವಂತ ವಿಷಯಗಳು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಷಯ ಗಹನವಾದ ವಿಷಯ, ಇದನ್ನು ನಾವು ಸ್ವೀಕಾರ ಮಾಡಬೇಕು. ನಮ್ಮ ಜೀವನ ಇರುವುದೇ ಇದಕ್ಕಾಗಿ. ಪ್ರಯತ್ನ ಪಟ್ಟು ಕಲೀಲಿಕ್ಕೆ ಪ್ರಯತ್ನ ಪಡಬೇಕು. ನೀವೆಲ್ಲ ಮಾಡ್ತಾ ಇದ್ದೀರಿ. ದಯವಿಟ್ಟು ನಮಗಾಗಿ ಆಶೀರ್ವಾದ ಮಾಡಿ, ಪ್ರಾರ್ಥನಾ ಮಾಡಿ. ಹರೇ ಕೃಷ್ಣ. ಇಲ್ಲಿಗೆ ಕ್ಲಾಸನ್ನು ವಿರಾಮಗೊಳಿಸುವ.
ಮುಂದಿನ ಕ್ಲಾಸಿನ ನಾವು